ಮೃಗನಯನ ಉಷಿ ಸ್ಮರಣ ಬಗೆ ಬಗೆಯ ಜ್ಯೋತಿಸುತ್ತ ಉಷಿ ದುಗುಡವನು ಪೀಳಿದಳು ಮಾಜದೆ ಮಂತ್ರಿ ನಂದನಿಗೆ ಖುಷಿಯು ಮಂತ್ರಿ ಜಾತೆ ಅರುಗಲೇನು ತನುವ ಪರಮ ಪ್ರೀತೆ ಮಂತ್ರಿ ಜಾತೆ ಅರುಗಲೇನು मंत्री जाते अरुहलेनु तनुवा ಮರೆಸಿ ಉರಿಸುತ್ತಿರುವ ಆಸ್ಮರ ಸ್ಮರ ಮತಿಯ ಮರೆಸಿ ಉರಿಸುತ್ತಿರುವ ಮತಿಯ ಮರೆಸಿ ಉರಿಸುತ್ತಿರುವ ಹರಯದಿಂದ ಮೆರವಯನಗೆ ವರನ ನರಸಿ ಪಿತನು ವಿರಚಿಸುವುದು ಮರೆತುಕೊಳ್ಳಿರುವನು ಪರಮ ಪ್ರೀತೆ ಮಂತ್ರಿ ಜಾತೆ ಅರುಗಲೇನು ತನುವ ಮಂತ್ರಿ ಜಾತೆ ಚಿತ್ರಲೇಖ ಏನೇ ಇದು ಬದುಕೆ ಒಂದು ವಿಚಿತ್ರ ಅಲ್ವೇನೆ ಬಾಣಾಸುರನ ಮಗಳು ಯಾವುದಕ್ಕೆ ಕಡಿಮೆ ಇದೆ ನನಗೆ ಕೊರತೆ ಎನ್ನುವುದೇ ಇಲ್ಲ ಹೌದು ಮಂತ್ರಿಯ ಮಗಳು ನೀನು ನೆಮ್ಮದಿಯ ಜೀವನವನ್ನು ಸಾಗಿಸುತ್ತಿದ್ದವರು ನಾವು ಸರಿ ಕಲಿಯಬೇಕಾದಂತ ಸಕಲ ವಿದ್ಯೆಯನ್ನು ಕಲಿತಿದ್ದೇವೆ ಸಂತಸದ ಜೀವನ ಆದ್ರೆ ಏನೇ ಹೌದೇ ಏನೇ ಕಾಣುವುದಿಲ್ಲ ಅದೇ ಕೇಳುವುದು ಮಾತ್ರ ಹೌದು
ಹಾಗಾದ್ರೆ ಯಾಕೆ ಅದು ಅಪಸ್ವರದ ಹಾಗೆ. ಹಾ ಕಾರಣ ಇಷ್ಟೇ. ಏನೇ ಕಾಣುದಿಲ್ವೇ ಅವನು? ಕಾಣದಿರುವ ಒಬ್ಬ ಇದ್ದಾನಲ್ಲಿ. ಹೌದಾ? ಹಾ. ಯಾರ ಬಗ್ಗೆ ನಾಡುವುದು? ಮನ್ಮಥನ ಬಗ್ಗೆ. ಅನಂಗ? ಹಾ ಹಾ. ಏನು ಮಾಡಿದ? ಯಾಕೆ ನನಗೆ ಈ ರೀತಿ ಒಂದು ರೀತಿಯ ಹೊಸ ಅನುಭವ ನೋಡು. ಯಾರ ಜೊತೆಯಲ್ಲಿಯೂ ಮಾತನಾಡುವುದಲ್ಲ, ಎಲ್ಲಿಯಾದ್ರೂ ಒಂದು ಕಡೆಯಲ್ಲಿ ಸುಮ್ಮನೆ ಹೋಗಿ ಕುಳಿತುಕೊಳ್ಳೋಣ ಅಂತ ಮನಸ್ಸಾಗುವುದು ನನಗೆ. ಇತ್ತೀಚೆಗೆ ಗಮನಿಸ್ತಾ ಇದ್ದೇನೆ, ಯಾರಲ್ಲಿಯೂ ಮಾತನಾಡುದಿಲ್ಲ, ಹೋಗಿ ಒಬ್ಬಳೇ ಕೂತ್ಕೊಳ್ತೀನಿ. ಹೌದು, ಜೊತೆಲಿ ನೀನು ಇರ್ತೀಯಲ್ಲ. ಅದೇ ಗಮನಿಸ್ತಾ ಇರ್ತೇನೆ ಅಂತ. ನಾನು ಎಷ್ಟು ಮಾತು ಕಡಿಮೆ ಮಾಡಿದ್ರು ನೀನು ಅಷ್ಟೇ ಹೆಚ್ಚು ಮಾಡ್ತೀಯ. ಹೌದೌದು. ಹೌದಾ? ಹಾಗೆ ಗೆಳತಿ, ಹಾಗೆ ಮಂಕಾಯಿ ಕುಳಿತುಕೊಳ್ಬಾರ್ದೆ. ಹೌದೇ? ಏನೋ ಬೇಕು 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 ಅಂತ ಅನಿಸುವುದು. ಏನು ಬೇಕು? ಏನು ಬೇಕು ಅಂತ ಪ್ರಶ್ನಿಸಿದ್ರೆ ಉತ್ತರ ಎನ್ನುವುದು ಸಿಗುದು ನನಗೆ. ಉತ್ತರ ಇಲ್ಲದ ಪ್ರಶ್ನೆ? ಹೌದೇ? ಒಮ್ಮೆ ಮೈಯೆಲ್ಲ ಬಿಸಿ 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 ಆಗುವುದೇ. ಹೌದಾ? ಹಾ. ತಂಪು ಕುಡಿಯಬೇಕಿತ್ತು. ಯಾಕೆ ಅಂತ ಯೋಚನೆ ಮಾಡುವಾಗ ಮತ್ತೆ ಅಲ್ಲಿಗೆ ತಣ್ಣಗಾಗುವುದು. ಒಮ್ಮೆ ಬಿಸಿ ಆಗುವುದು, ಒಮ್ಮೆ ತಣ್ಣಗಾಗುವುದು, ತಣ್ಣಗಾಗುವುದು, ಬಿಸಿ ಆಗುವುದು. ಅದೊಂದು ರೀತಿಯ ರೋಗ. ರೋಗವಾ? ಅದೇನು ಅಲ್ಲ, ಹಾಗಾಗುವುದು ಸಹಜ. ಊಟ ಎನ್ನುವುದು ರುಚಿಸುವುದಿಲ್ಲ ನನಗೆ. ಯಾರು ಬೇಡ, ಸ್ವಲ್ಪ ಹೋಗಿ ಮಲಗೋಣ ಅಂತ ಭಾವಿಸಿಕೊಂಡ್ರೆ ಹಾಸಿಗೆ ಮುಳ್ಳಾಗಿ ಚುಚ್ಚಿದ ಅನುಭವವೇ. ನಿದ್ದೆ ಬಿಟ್ಟು ಎಷ್ಟು ದಿವಸ ಆಯ್ತೆ? ನಿದ್ದೆ ಬಿಟ್ಟಲ್ಲ, ಯಾಕೋ ಏನೋ ಈ ರೀತಿ ಗೆಳತಿ. ಹೀಗೆಲ್ಲ ಆಗುವುದು ಯಾಕೆ ನನಗೆ? ಏನಾಗಿದೆ ನನಗೆ? ಇದೊಂದು ಪ್ರಶ್ನೆಯ ಅಲ್ವಾ? ನೂತನವಲ್ಲ? ನೂತನವೇ ನನ್ನ ಉಷೇ, ಸ್ತ್ರೀ ಜಾತಿಗದು ಬಿಡದು ಉಷಾ. ನೂತನವೇ ನನ್ನ ಉಷಾ, ಸ್ತ್ರೀ ಜಾತಿ ಬಿಡದು ಉಷಾ. ಉಷಾ ಉಷಾ ಆತನವ ಪಡೆದು ಗಿರಿ ಜಾತೆ ಗಿರಗಿಬೇಳೆ, ಆತನವ ಪಡೆದು
ಅಬಲೆ ಪ್ರೀತನು ನಿವ ಪ್ರೀತಿ ಬೇರೆ ಕಾತರಿಸದೆ ಅಬಲೆ ಆದರಿಸದಿರಬಲೆ ಕಾತರಿಸಿರಬಲೆ ಆದರಿಸದಿರು ಅಬಲೆ 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 ನೂತನ ನಿನ್ನ ಭೀತಿ ಬಿಡು ಉದ್ಯಾನ ಕೈದಿ ಪತಿಗೆ ಮಣಿದು ನೂತನವೇನಲ್ಲ ಉಷಾ 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 ಯೋಚನೆ ಮಾಡುವುದೇನೆ. ಓ, ನಾನು ಹೇಳಿದ್ದೆ ಸರಿಯಾಗ್ಲಿಲ್ಲ ಅಂತ ಕಾಣ್ತದೆ. ಯಾಕೋ? ಎಂತದ್ದು ಇದು ಸಣ್ಣ ವಿಚಾರವಾ? ಮತ್ತೇನೆ? ಹೇಗಿದ್ದವಳು ನಾನು ಇವತ್ತು ಹೇಗಿದ್ದೇನೆ ನೋಡು. ಕಾರಣ ಏನು ಬಲ್ಲೆ? ಏನು ಕಾರಣ? ಪ್ರಾಯ, ವಯಸ್ಸಿನ ಗುಣ. ವಯಸ್ಸಿನ ಗುಣ ಹೀಗಾಗುವುದು ಸಹಜ. ಏನೇ ಅದು? ಅದಕ್ಕಿದಕ್ಕೂ ಏನು ಸಂಬಂಧ ಹೇಳು? ನೀನು ಕೇಳಲಿಲ್ವಾ? 13, 14, 15, 16, 17, 18. ಹದಿ ಎನ್ನುವುದು ಹೊಸ ಹೊಸ ಆಸೆಗಳು ಮೂಡುವಂತಹ ವಯಸ್ಸು. ಇಳಿಜಾರಿನ ಪ್ರಯಾಣವೂ ಒಂದೇ, ಹದಿಹರೆಯದ ವಯಸ್ಸು ಒಂದೇ. ಈ ಕಾಲದಲ್ಲಿ ಆ ಮನ್ಮಥನ ಬಾಧೆಗೆ ಒಳಗಾಗುವುದು ಅದು ಸಹಜ, ಸ್ವಾಭಾವಿಕ. ನೀನೇನು ಸ್ತ್ರೀ ಜಾತಿಯನ್ನೇ ಈ ಗುಣ ಎನ್ನುವುದು ಯಾವ ಕಾಲಕ್ಕೂ ಬೆಂಬಿಡುವುದಿಲ್ಲ. ಅಂದ್ರೆ ಎಲ್ರಿಗೂ ಹೀಗಾಗ್ತದೆ. ಖಂಡಿತ. ನಾನೇನೋ ಹೇಳಿದೆ, ನೀನ್ ಮಾತ್ರ ಹೇಳಲಿಲ್ಲ ಅಂತ ಕಾಣ್ತದೆ. ಅಲ್ಲ, ಹೇಳೋದಕ್ಕೆ ಅವಕಾಶ ಸಿಗ್ಲಿಲ್ಲ ಅಂತ. ಈ ಗೆಳತಿ ಏನೇ ಯೋಚನೆ ಮಾಡ್ಬೇಕಂತ ಅಗತ್ಯ ಉಂಟ ಹೇಳು? ಅಲ್ಲ, ಅಗತ್ಯ ಇಲ್ಲದಿದ್ದು ಸರಿಯಾಗುದು ಹೇಗೆ ಅಂತ. ನೇರವಾಗಿ ಉದ್ಯಾನವನಕ್ಕೆ ಹೋಗೋಣ, ಭೂತಪತಿಗೆ ಮಣಿಯೋಣ. ಅವನ ಅರಸಿದ್ದಾಳೆ ಗಿರಿಜಾದೇವಿ. ಆಕೆಯ ವಿಚಾರವನ್ನು ಅರಿಹಿದು ಹೌದು ಅಂತಾದ್ರೆ ಇದಕ್ಕೆ ಸರಿಯಾದಂತಹ ಪರಿಹಾರವನ್ನು ಖಂಡಿತವಾಗಿ ಸೂಚಿಸ್ತಾಳೆ. ನಮ್ಮ ಮನದ ದೇವರು ಹೌದು, ಮನೆಯ ದೇವರು ಹೌದು. ಪಾರ್ವತಿ ಪರಮೇಶ್ವರರಲ್ಲಿ ಹೋಗಿ ವಿಚಾರವನ್ನು ತಿಳಿಸುವುದ? ನಿನ್ನ ಪ್ರೀತ ಯಾರು ಅಂತ ಅವಳೇ ಹೇಳಿಯಾಳು. ಏನೇ ಹಾಗೆಲ್ಲ ಹೋಗಿ ಹೇಳಲಿಕ್ಕಾಗ್ತದ? ನನ್ನ ಕೇಳುವವರಿಲ್ಲ ಅಂತ ಭಾವಿಸಿಕೊಂಡ್ಯಾ? ಓ, ಅಪ್ಪನಲ್ಲಿ ಹೋಗಿ ಹೇಳಿದ? ಅಪ್ಪ ಮತ್ತ ಅವ್ರು ಸುಮ್ಮನೆ ಇರ್ತಾರ? ಅಪ್ಪನಲ್ಲಿ ಹೇಳುದಪ್ಪ ಹೋಗಿ? ಹಾಗೆ ಹೇಳಲಿಕ್ಕಾಗ್ತದೇನೆ? ಒಂದ್ ದಾರಿ ಹೇಳ್ತೀನಿ. ಏನ್ ದಾರಿ? ನೇರವಾಗಿ ಹೇಳುದಿಲ್ಲ. ಅಪ್ಪ ಹೀಗೆ, ಅಯ್ಯೋ ಹೇಗೆ ಚಿತ್ರಲೇಖೆ ಹಾಗೂ ನನ್ನ ಜೊತೆಯಾಗಿ ಒಂದು ವನವಿಹಾರ ಮಾಡಿ ಬರ್ತೇವೆ ಅಂತ. ನಾನು ಬರ್ತೇನೆ ಅಂತ ಹೇಳಿದ ಅಪ್ಪ ಒಪ್ಪದೇ ಇರ್ಲಿಕ್ಕಿಲ್ಲ ಅಂತ. ಈಗ ನನ್ನಿಂದ ನಿನಗೆ ಹೆಚ್ಚು ಆಸೆ ಅಂತ ಕಾಣ್ತದೆ. ಎಲ್ಲಿಗೆ?
ಸುತ್ತಾಟಿದಕ್ಕೆ ಬೇಡ ಬಿಡು. ಹಾಗಲ್ವೇ? ನಾವು ಉಪಕಾರ ಮಾಡುವುದು. ನಮ್ಮ ಬುಡಕ್ಕೆ ತಂದಿಡು. ಯಾಕೆ ಆಯ್ತು ಬಾ, ಆಹಾ. ನಾನು ಹೋಗ್ತೇನೆ, ಅಪ್ಪನಲ್ಲಿ ಕೇಳ್ತೇನೆ. ಹಾ. ಮತ್ತೆ ಉಳಿದ ವಿಚಾರ ಎಲ್ಲ ನಿನಗೆ ಬಿಟ್ಟದಾಯ್ತಾ? ನಾನು ಇದ್ದೇನಲ್ಲ. ಹಾಗೆ ಒಂದು ಹೆಣ್ಣಾಗಿ ನಾನು ಅಪ್ಪನಲ್ಲಿ ಹಾಗೆಲ್ಲ ಮಾತಾಡ್ಲಿಕ್ಕೆ ಆಗ್ತದೇನೆ. ನೇರವಾಗಿ ಬೇಡ, ಓರೆಯಾಗಿ ಹೇಳು. ಆದಿತ್ಯ ಸ್ವಲ್ಪ ಪ್ರಯತ್ನ ಪಡ್ತೇನೆ. ನಾನಿದ್ದೇನಲ್ಲ. ಆದಿತ್ಯ ಹಾ. ಜಾಗ್ರತೆ. ಆದಿತ್ಯ ಬೇಗ ಹೋಗಿ, ಬೇಗ ಬಾ. ಆದಿತ್ಯ ಅಪ್ಪನಲ್ಲಿ ಹೋಗಿ ಕೇಳಿ ಬರ್ತೇನೆ. ಒಟ್ಟಾಗಿ ಹೋಗೋಣ ಮತ್ತೆ. ವಂದಿಸಿಕೊಂಡಿದ್ದೇನೆ. ಹೇಳಮ್ಮ, ಹೇಳು. ಏನು? ಏನಿಲ್ಲಪ್ಪ, ಯಾವತ್ತೂ ಏನು ಬರ್ಬಾರ್ದಿತ್ತ ನಾನು? ಬರಲೇಬೇಕು. ಹ. ಆಸ್ಥಾನ ಪ್ರವೇಶ ಮಾಡಿದವಳಲ್ಲ ನೀನು. ಇಷ್ಟು ಅವಸರವಾಗಿ ಓಡೋಡಿಕೊಂಡು ಬರಬೇಕು ಅಂತಾದ್ರೆ ಏನೋ ಒಂದು ಕಾರಣ ಇರಬೇಕು. ಒಂದೇ ಒಂದು ಮಾತಾಡ್ಲಿಕ್ಕೆ ಇದೆಯಪ್ಪ. ಲಾಲಿಸಬೇಕು ನಗರಗಳ ಕಾಲಸ್ಯ ಎಡೆಯಿಲ್ಲ. ಹೇಳಮ್ಮ, ಹೇಳು. ಅಡ್ಡ ಬಿದ್ದಿದ್ದೇನಪ್ಪ. ಆಗ್ಲಿ ಮಗಳೇ, ಹೇಳು. ಎಷ್ಟು ಸಲ ಅಡ್ಡ ಬೀಳುದು? ನನ್ನನ್ನು ಬೀಳಿಸ್ಯಾ? ಆಗಲ್ಲ ನೀವು ಬೀಳ್ತೀರಪ್ಪ. ಬಿದ್ರೆ ಮತ್ತೆ ಹೇಳ್ಲಿಕ್ಕೆ ಆಗುದಿಲ್ಲಪ್ಪ. ಹಾಗಾಗಿ ನೀವು ಬೀಳುವುದೇ ಇಲ್ಲ. ಹಾ. ಅಪ್ಪ ಏನು? ಅಪ್ಪ ಅಪ್ಪ ಅಪ್ಪ, ಏನಮ್ಮ? ಮುದ್ದಿನಿಂದ ಸಾಕಿ ಬೆಳೆಸಿದವರು ನೀವು. ಹೌದು ನಾ ಕೇಳುವ ಪೂರ್ವದಲ್ಲಿ ನನ್ನ ಮಗಳಿಗೆ ಏನು ಬೇಕು ಅಂತ ಯೋಚನೆ ಮಾಡಿ ಕೊಡಿಸಿದವರು ನೀವು. ಹೌದು. ನೋಡು, ಇದೆಲ್ಲ ಬಂಗಾರ ನಾನೇ ಮಾಡಿಸಿದ್ದಲ್ವಾ? ಹೌದಪ್ಪ, ನೀವು ಬಳ 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 ಹೊಳಿತಾ ಇದೆ. ಹಾ. ಏ, ಅಪ್ಪ, ಏನೇ? ನಾನ್ ಮಾತಾಡ್ಲಿಕ್ಕಿದೆ ನಿಮ್ಮಲ್ಲಿ. ಮಾತಾಡೆ, ನಿನಗೆ ಅವಕಾಶ ಉಂಟಲ್ಲ. ಮಾತಾಡ್ತೇನೆ. ಮಾತಾಡು. ಪ್ರೀತಿಯಿಂದ ಲಾಲಿಸ್ಬೇಕು ಮಾತ್ರ. ಖಂಡಿತ. ನೀನಾಡುವಂತಹ ಮಾತು ಅದು ಗಿಳಿ ಮಾತಾಗಿರ್ತದೆ. ಆಗೊಮ್ಮೆ ಈಗೊಮ್ಮೆ ಹೋಗಿಲ್ಲೇ ಕಂಠದವಳು ನೀನು. ಒಂದೊಂದು ಮಾತುಗಳನ್ನಾಡುವಾಗಲೂ ಮುಟ್ಟುವುದಿಲ್ಲ ಹಾಗಾಗ್ತದೆ. ನೀವು ಮೊದಲನಾಗಲ್ಲಪ್ಪ. ಯಾಕೆ? ಮೊದಲು ನಾನು ಮಾತಾಡಿದ್ದನಲ್ಲೇ ಕೇಳುವವರು ನೀವು. ಮೊದಲು ನಿನ್ನನ್ನು ಎತ್ತಿ ಆಡಿಸ್ತಿದ್ದೆ. ಹಾ. ಆವಾಗ ಭಾಷೆ ಸರಿಯಾಗಿ ಬರ್ತಿರ್ಲಿಲ್ಲ. ಆದ್ರೆ ಮಾತಾಡ್ತಿದ್ದೀನಿ ಮೊದಲು ನೋಡಿ. ಅದನ್ನು ಕೇಳುವಾಗಲೇ ಆನಂದ. ಆದ್ರೆ ಇತ್ತೀಚೆಗೆ ನಾನು ಮಾತಾಡಿದ್ರೆ ನೀವು ಒಂದು ರೀತಿ ಆಲಸ್ಯ ತಾಳುವುದಪ್ಪ. ಇಲ್ಲಪ್ಪ, ರಾಜಕೀಯ ವಿಚಾರದಲ್ಲಿ ತಲೆ ಬಿಸಿ ಆಗ್ತಾ ಇರ್ತಾರೆ. ನಿನ್ನ ಮಾತಿನ ನಾನು ಅದರ ಬಗ್ಗೆ ಯೋಚನೆ ಮಾಡಿದ್ದಲ್ಲ ಅಪ್ಪ. ಎಷ್ಟೇ ಆದ್ರೂ ನೀವು ಮಾತ್ರ ಬಿಸಿ ಮಾಡ್ಕೊಳ್ಬಾರ್ದಪ್ಪ. ಯಾಕೆ ಬಿಸಿ ಮಾಡಿಕೊಳ್ಬಾರ್ದು? ಅದು ನಡೀತಾ ಇರ್ತದಪ್ಪ, ಅದ್ರ ಬಗ್ಗೆ ಬಿಸಿ ಆಗುವಷ್ಟು ಆಗಿದೆ, ಇನ್ನು ಹೇಳಿಕ್ಕೆ ಪ್ರಯೋಜನ ಇಲ್ಲ. ಅಪ್ಪ, ಏನ್ ಆಲಸ್ಯ ತಾಳಬಾರ್ದು. ಇಲ್ಲ, ಖಂಡಿತ ಇಲ್ಲ. ಅಂದ್ರೆ ಅಂದ್ರೆ ನಮ್ಮ ಆರಾಧ್ಯ ದೇವರಾದಂತ ಪಾರ್ವತಿ ಪರಮೇಶ್ವರರು ನಮ್ಮಲ್ಲೇ ನೆಲೆಸಿದ್ದಾರೆ. ಹೌದು, ಗುಡಿ ಕಟ್ಟಿದ್ದೇನೆ ಅದಕ್ಕೆ. ಅಲ್ಲಿವರೆಗೆ ಹೋಗಿ ದೇವರನ್ನು ಅರ್ಚಿಸಿ ಪೂಜಿಸಿ ಅವರಿಂದ ಆಶೀರ್ವಾದವನ್ನು ಪಡೆದು ಬರ್ಬೇಕೇನೋ ಅಂತ ಮನಸ್ಸಾಗಿದೆ ನನಗೆ. ಹೋಗಿ ಬರ್ಲೇನಪ್ಪ? ಇದು ನೀನಾಡುವ ಮಾತ ಮಗಳೇ. ಬಹಳ ಸಂತೋಷವಾಯ್ತು. ಈಗಿನ ಮಕ್ಕಳು ಹೇಗೆ, ಅಪ್ಪ ಒಂದಿಷ್ಟು ಖರ್ಚಿಗೆ ಕೊಡಿ, ನಾನು ಅಲ್ಲಿಗೆ ಹೋಗಿ ಬರ್ತೇನೆ. ಎಲ್ಲಿಗೆ ಹೋಗ್ತಾರಂತ ಅಪ್ಪ ಅಮ್ಮನಿಗೆ ಗೊತ್ತಿರುವುದಿಲ್ಲ. ಅವರು ಹೋಗಿ ತಿರುಗಾಟ ಮಾಡಿ ಎಲ್ಲ ಬಂದ ಮೇಲೆ ಗೊತ್ತಾಗು ಏನು ಮಾಡಿದ್ದಾರೆ, ಏನು ಹೋಗಿದ್ದಾರೆ ಅಂತ. ಪೂಜೆಗೆ ದೇವರ ಬಳಿಗೆ ಹೋಗ್ತೇನೆ ಅಂತ ಹೇಳುವ ಮಗಳು ನೀನೊಬ್ಬಳೆ, ನನ್ನ ಮಗಳು. ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಇಂತಹ ಆಶೆಯನ್ನು ಯಾವತ್ತು ಈಡೇರಿಸಲೇಬೇಕಪ್ಪ ಅಮ್ಮ. ಹೋಗಿ ಬಾ ಮಗಳೇ, ಹೋಗಿ ಬಾ. ಅಪ್ಪ, ನಾನು ಒಬ್ಬಳೇ ಹೋಗುದಾ? ಮತ್ತೆ ಅವಳಿದ್ದಾಳಲ್ಲ, ನನ್ನ ಮಂತ್ರಿಯ ಮಗಳು ಕುಂಬಾಣರು. ಓ ಚಿತ್ರಲೇಖೆ, ನೋಡು, ನಿನ್ನ ಜೊತೆಯಲ್ಲಿಯೇ ಹೋಗ್ಬೇಕಂತ. ನಾನೇ ಬರ್ಬೇಕು ದೇವರ ಬಳಿ. ಬೇರೆ ಆಗ್ಲಿಕ್ಕಿಲ್ಲ, ನೀನೇ ಆಗ್ಬೇಕು. ನೀನೇ ಇದ್ರೆ ಪ್ರಥಮ ಬರ್ತಾರೆ. ಇಲ್ಲಿ ಯಾವ ಕೆಲಸವೇ ಆಗಲಿ ಅದು ಪ್ರಥಮವಾಗಿ ಆಗ್ತದೆ ಅಂತ. ಮಂತ್ರಿ ಮಗಳಲ್ವಾ? ನಿನ್ನ ಸಲಹೆ ಸೂಚನೆ ಎಲ್ಲವನ್ನು ಸೇರಿಸಿ ಇವಳಿಗೆ ನೀನು ಹೇಳಿದ್ರೆ ಅವಳು ಖಂಡಿತವಾಗಿಯೂ ಯೋಗ್ಯ ರೀತಿಯಲ್ಲಿ ದೇವರನ್ನು ಪೂಜಿಸ್ತಾಳೆ. ಮಂತ್ರಿಗಳ ನಿಮಗೆ ಹೇಗೋ, ಮಂತ್ರಿ ಮಗಳು ನನಗೆ ಹಾಗೆ ಅಪ್ಪ. ಹೌದೇ, ಅದಕ್ಕಾಗಿ ಹೇಳಿದ್ದು. ಇನ್ನು ಆಲೋಚನೆ ಬಿಟ್ಟು ಬಿಡಿ.
ಯಾವುದಕ್ಕೆ? ಮಗಳು ಎಲ್ಲಿ ಹೋಗ್ತಾಳೆ, ಏನು ಮಾಡ್ತಾಳೆ ಅಂತ ಎಲ್ಲಿ ಹೋಗ್ತಾಳೆ, ಏನು ಮಾಡ್ತಾಳೆ, ನಿನ್ನ ಜೊತೆಯಲ್ಲಿ ಬಿಟ್ಟರೆ ನಾನು ತಲೆ ಅದೇ ಹೇಳಿದ್ದು ನಾನು. ಯೋಚನೆ ಮಾಡುವುದೇ ಇಲ್ಲ ನಾನು. ನಿನ್ನ ಜೊತೆಯಲ್ಲಿ ಹೋಗ್ತಾ ಬೇಗ ಹೋಗಿ ಬೇಗ ಬರ್ತೇವೆ ಆಯ್ತಾ? ಬೇಗ ಹೋಗಿ. ನೀವು ಬರ್ತೀರಾ? ನಾನು ಯಾಕೆ? ಜೊತೆ ನಾನು ಅವಾಗ ಪೂಜೆ ಮಾಡಿ ಆಗಿದೆ. ಇನ್ನೊಂದ್ಸಲ ಪೂಜೆ ಮಾಡ್ಲಿಕ್ಕೆ ಮಧ್ಯಾಹ್ನ ಆಗಬೇಕು. ಮಧ್ಯಾಹ್ನದ ಹೊತ್ತು ನೋಡೋಣ. ಮಧ್ಯಾಹ್ನ ಬರ್ತೀರಾ? ಇವತ್ತಿನ ಪೂಜೆ ಮುಗಿದಿದೆ. ಆಮೇಲೆ ಸಂಜೆ ಖಂಡಿತ, ಖಂಡಿತ. ಹೋಗಿ ಹೋಗಿ ನೋಡಿ, ಬನ್ನಿ ಬಾ. ಮಹಾ ಅಯ್ಯೋ, ಕೇಳಲಿಕ್ಕೆ ಎಷ್ಟು ಕಷ್ಟ ಆಯ್ತು ಗೊತ್ತಾ? ನಿನಗೆಲ್ಲದೆಲ್ಲ ಅರ್ಥ ಆಗ್ತದೆ. ಅದಕ್ಕೆ ಕೇಳಿದ್ದೇನೆ, ಉಳಿದದೆಲ್ಲ ನಿನಗೆ ಬಿಟ್ಟದ್ದು. ಅದಕ್ಕೆ ಹೋಗೋಣ. ಏನು ಬಾ 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 ಬಾ. ಸ್ಮರಣ ಅರಗಿಣಿಯಂತೆ ಸ್ಮರಣ ಅರಗಿಣಿಯಂತೆ ಮನಸೆರೆ ಪಿಡಿದಾಗ ಉಷೆ ಚಿತ್ರಲೇಖಿಯ ಹರುಷದೊಡಗೂಡಿ ಪರಪುರಗರನ ನೋಡಲಿಕ್ಕೆ ಮೆರೆವ ಉಪವನವನ್ನು ನಿರುಗಿಸಿ ಉಪವನವನ್ನು ನಿರುಗಿಸಿ ತರುಣಿಯರು ಹರುಷಿಗಿಳಿಯುತ್ತ ಉಪವನವನ್ನು ನಿರೂಪಿಸುತ್ತ ತರುಣಿಯರು ಹರುಷಿಗಿಳಿಯುತ್ತ ಸರಸ ಭಾವದಿ ನಲಿದರು ಸುಖರಾಗಿ ಕಲೆಯುತ್ತೆಯಾಗ ನೇತ್ರ ಸೆಳೆದು ಮನವ ತಣಿಪ ರಮ್ಯ ಉಪವನ 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 ಮನವ ತಣಿಪ ರಮ್ಯ ಉಪವನ ಮನವ ತಣಿಪ ರಮ್ಯ ಉಪವನ ದಾರಿಯಲ್ಲಿ ದಿಕ್ಕಿಕರಿಯುವುದು ಅಮರನಂದನ ದಾರಿಯಲ್ಲಿ ದಿಕ್ಕಿಕರಿಯುವುದು ಅಮರನಂದನ ದಾರಿಯಲ್ಲಿ ದಿಕ್ಕಿಕರಿಯುವುದು ಅಮರನಂದನ ಅಮರನಂದನ ರಮ್ಯ ಉಪವನ ನೇತ್ರ ಸೆಳೆದು ಮನವ ತಣಿಪ ರಮ್ಯ ಉಪವನ ದಾತ್ರಿಯಲ್ಲಿ ದಿಕ್ಕರಿಪುದು ಅಮರನಂದನ ದಾತ್ರಿಯಲ್ಲಿ ದಿಕ್ಕರಿಪುದು ಅಮರನಂದನ ದಿಕ್ಕರಿಪುದು ಅಮರನಂದನ ಅಮರನಂದನ
ಕುಸುಮರಾಜಿ 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 ರಮರ ರಾಜ ಕುಸುಮರಾಜಿ ಕುಸುಮರಾಜಿ ರಮರ ರಾಜ ಕುಸುಮರಾಜಿ ರಮರ ರಾಜ ರಂಗಮಂಚವು ಕುಸುಮರಾಜ ಭ್ರಮರ ರಾಜ ಗಮಂಚವು ಭ್ರಮರ ರಾಜ ಭ್ರಮರ ಹೊಸದು 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 ಪಿಕದ ಗಾನಕ್ಕೆ ಕಿ ನಾಟ್ಯ ಮೋದವು ಹೊಸದು ಪಿಕದ ಗಾನಕ್ಕೆ ಗಾನ ಗಾನ ಕೆ ನಾಟ್ಯ ಮೋದವು ಹೊಸತು ಸಿಕ್ಕದ ಗಾನ 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 ಗಾನ ಸುಗಾನ ನಾಟ್ಯ ಮೋದವು ನಾಟ್ಯ ಮೋದವು ಗಾನ ಮೋದವು ನಾಟ್ಯ ಮೋದವು ನಾಟ್ಯ ಮೋದ ನಾಟ್ಯ ಮೋದ ಲತೆಯ ಲಾಸ್ಯ ನಾಗನಾಟ್ಯದ ತೋರಿ ನಟಿಯ ಲಾಸ್ಯ ನಟಿಯ ಲಾಸ್ಯ ನಟಿಯ ಲಾಸ್ಯ ನಾಗನಾಟ್ಯದಂತೆ ನಾಗನಾಟ್ಯದಂತೆ ತಾನೋ ನಾಗನಾಟ್ಯದಂತೆ ಹಂಸ ಜೋಡಿ ಹಂಸ ಜೋಡಿ ಹಂಸ ಜೋಡಿ ಹಂಸ ರಾಜ ಹಂಸ ಹಂಸ ಜೋಡಿಯು
ರಮ್ಯವು ಪವನ ನಮ್ಮ ರಮ್ಯವು ಪವನ ದಾದಿಯಲ್ಲಿ ದಿಕ್ಕರಿಪದು ಅಮರ ಮರನ ದಾದಿಯಲ್ಲಿ ದಿಕ್ಕರಿಪದು ಅಮರ ಮರನ ಅಮರ ಮರನ ಅಮರ ಮರನ Tato
ಪಾರ್ವತಿ ಪರಮೇಶ್ವರರ ಪಾದಗಳಿಗೆ ವಂದಿಸಿಕೊಳ್ತಾ ಇದ್ದೇವೆ. ಒಳ್ಳೇದಾಗಲಮ್ಮ. ಆಶ್ಚರ್ಯ ಕಾಣುತ್ತಾ ಇದೆ. ಉಷಯ ಬಳಸುತ್ತಲೀ ಜನು ಸುರಿದನು ಮನಗೆ ಸಂತಸವಾಯ್ತು ಬಂದುದೇಗೆನೋ ಬಿಸಜಾಕ್ಷಿ ನಾಚಿ ತಗ್ಗಿಸಲು ಬಿಸಜಾಕ್ಷಿ ನಾಚಿ ತಗ್ಗಿಸಲು ಶಿರಮಗತಿಗೆಯು ಪಶುಪತಿಗೆ ಮಣಿ ಪೀಳಿದಳು ಮನೆಯ ಮಕ್ಕಳು ನೀವು ಸದಾ ಸಂತೋಷದಲ್ಲಿರ್ಬೇಕು. ಏನೋ ನಿಮ್ಮ ಮುಖದಲ್ಲಿ ತುಂಬಾ ಆಯಾಸ ಎದ್ದು ಕಾಣುತ್ತಾ ಇದೆ ಮಕ್ಕಳು. ಆಯಾಸ ಓಡೋಡಿ ಬಂದ್ರು, ದೇವರಲ್ಲಿಗೆ ಬರುವಾಗ ಓಡೋಡಿ ಬಂದ್ರು, ನಿಮ್ಮನ್ನು ಕಾಣಬೇಕಂತಹ ತವಕದಿಂದ ಓಡೋಡಿ ಬಂದದಷ್ಟೇ. ಏನೋ ತಲೆ ತಗ್ಗಿಸ್ತಾ ಇದ್ದೀರಿ. ಗಿರಿ ಹತ್ತಿ ಬರುವುದಲ್ವೋ ಹಾಗೆ ಎದುಸಿರು ಬಿಡುವುದು. ಗಿರಿಜಾತೆಯನ್ನು ಕಾಣುವುದಕ್ಕೆ ಏನು ಬಂದ್ರಿ ಮಕ್ಕಳೇ? ಏನು ಬೇಕು ನಿಮಗೆ ಹೇಳಿಕೊಳ್ಳಿ. ಏನಿಲ್ಲ ದೇವ್ರೆ, ಏನಿಲ್ವಾ? ಏನಿಲ್ಲ ಏನಿಲ್ಲ ಅಂತೀರಿ. ಏನು ಮುಖ ತಗ್ಗಿಸ್ತಾ ಇದ್ದೀರಿ? ಏನಿಲ್ಲ. ಅವಳಿಗೆ ಹೇಳಿ. ಅವಳಿಗೆ ಅವಳಿಗೆ ನಾಚಿಕೆ ಉಂಟು, ನಿನಗಿಲ್ವಾ? ಅಯ್ಯೋ ಹಾಗಲ್ಲ, ಮತ್ತೆ? ಆ ವಿಚಾರ ಹೇಳುವುದು ವಿಚಾರದಲ್ಲಿ ನಾಚಿಕೆ. ಹೇಳೋ ಬೇಡೋ ಹೇಳೋ ಬೇಡೋ ಅದೌದು, ಹಾಗೆ ಅವಳು ಬೇಕೋ ಬೇಡೋ ಅಂತ ಹೇಳದೆ ಇರ್ಲಿಕ್ಕೆ ಆಗ್ತದೆ? ನಾನೇ ಹೇಳ್ತೇನೆ. ಹಲವು ಜನ್ಮದಿ ಪುಣ್ಯ ಗಳಿಸಿದರು ಕಾಣದ ಅಸದಳವಾದ ದರ್ಶನವು ನಮಗೆ ಸುಲಭವಾಗದು ಪೂರ್ವದಲ್ಲಿ ಸುಕೃತವೋ ಸುಕೃತ ಫಲವೇ ಸಗಿದೆಯೋ ತಿಳಿಯಗಿರಲು. ದೇವ, ಏನಮ್ಮ? ನಮ್ಮ ಬಗ್ಗೆ ನಾವು ಆಲೋಚನೆಯನ್ನು ಮಾಡಿಕೊಳ್ಳುವುದು. ನಮ್ಮಂತಹ ಭಾಗ್ಯವಂತರು ಈ ಪ್ರಪಂಚದಲ್ಲಿ ಯಾರಾದ್ರೂ ಇದ್ದಾರೆ ಹೇಳು? ಖಂಡಿತ ಇಲ್ಲ. ಅದೆಷ್ಟೋ ಋಷಿ ಮುನಿಗಳು ತಪಸ್ಸನ್ನು ಆಚರಿಸಿದ್ರು ಕೂಡ ಅವರ ಪಾಲಿಗೆ ನೀನು
ಅಗೋಚರನಂತೆ. ಹಾಗಿರುವಾಗ ನಮ್ಮ ಮನೆಯ ದೇವರಾಗಿ, ನಮ್ಮ ತಂದೆಯಾಗಿ, ನಮ್ಮ ಸಮಸ್ಯೆಯನ್ನು ಪರಿಹರಿಸುವಂತಹ ದೇವನಾಗಿ ನಮಗಿರುವುದು ನಮ್ಮ ಭಾಗ್ಯ ತಾನೆ. ಆ ಬಗ್ಗೆ ಹೆಮ್ಮೆ ಇದೆ, ಅಭಿಮಾನವಿದೆ. ಆಗಲ್ಲಪ್ಪ. ಆದ್ರೆ ಒಂದು ಹೆಣ್ಣು ಮಕ್ಕಳು ಎಲ್ಲ ವಿಚಾರವನ್ನು ಅಪ್ಪನಲ್ಲಿ ಹೇಳಿಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ. ಏನಿಲ್ಲ ದೇವ್ರೆ, ಅಪ್ಪನಲ್ಲಿ ಮಾತಾಡ್ಲಿಕ್ಕೆ ಆಗದೆ ಇಲ್ಲಿ ಬಂದದ್ದು. ಯಾ ಅಂದ್ರೆ ನಿಮ್ಮಲ್ಲಿ ಹೇಳುವ ಮನೆಯ ಅಪ್ಪನಲ್ಲಿ ಮಾತಾಡ್ಲಿಕ್ಕೆ ಆಗುವುದಿಲ್ಲ, ಲೋಕದ ಅಪ್ಪನಲ್ಲಿ ಮಾತಾಡುವ ಅಂತ. ಹಾಗಾದ್ರೆ ಇದು ಲೋಕಾಭಿರಾಮ ವಿಚಾರ ಅಂತ. ಈಗ ನನ್ನಲ್ಲಿ ಹೇಳುವ ವಿಷಯ ಅಲ್ವಾ? ನಿಮ್ಮಲ್ಲಿಯೂ ಅಲ್ಲ, ಇದು ಹೆಣ್ಣು ಮಕ್ಕಳಲ್ಲಿ ಮಾತನಾಡುವಂಥದ್ದು. ಹೆಣ್ಣು ಅಮ್ಮನಲ್ಲಿ ಹೇಳಲಿಕ್ಕೆ, ಪಾರ್ವತಮ್ಮನಲ್ಲಿ, ನನ್ನಲ್ಲಿ ಮಾತಾಡ್ಲಿಕ್ಕೆ ಬಂದ. ಇದು ಸ್ತ್ರೀ ಶಕ್ತಿಯವರು ಸೇರಿ ಆಗುವಂತಹ ಸಮಾಲೋಚನೆ ಅಲ್ವಾ? ಸ್ತ್ರೀ ಶಕ್ತಿಯ ಮಧ್ಯದಲ್ಲಿ ಪುರುಷರು ಪ್ರವೇಶ ಮಾಡಬಾರದು, ಮಾಡ್ಲಿಕ್ಕೂ ಅವರು ಜಗನ್ನಾಥನಲ್ಲಿ ಹೇಳಿಕೊಳ್ಳುವಂತದ್ದಲ್ಲ. ಗಂಟು ಸ್ವಾಮಿ ಬರ್ಲೇಬಾರದು ಅಂತಲ್ಲ, ಸಂಪನ್ಮೂಲ ವ್ಯಕ್ತಿಯಾಗಿ ಆಗಾಗ ಬರ್ಬೋದು. ಆದೀತು. ನಿಮಗೇನಷ್ಟು ದೂರದವರಲ್ಲ ನಾವು, ಏನು ನಿಮ್ಮ ಭಕ್ತರು ನಾವು. ಆದಿತಪ್ಪ, ಏನವರ ಸಮಸ್ಯೆ? ನನ್ನಲ್ಲಿ ಹೇಳುವುದು ಒಂದೇ, ಅವಳಲ್ಲಿ ಹೇಳುವುದು ಒಂದೇ. ಕೇಳು, ಪರಿಹರಿಸು. ನಾನು ಪರಿಹಾರ ಮಾಡ್ತೇನೆ. ಇನ್ನು ಹೆಚ್ಚು ಗೊತ್ತಿರುವುದಿಲ್ಲ ನಾನಿಲ್ಲಿ. ಎಲ್ಲಿಯಾದ್ರೂ ಸಂತೋಷ ಆಗಿ ಕುಣಿಲಿಕ್ಕೆ ಪ್ರಾರಂಭಿಸಿದ್ರೆ ಅದು ನಟಶೇಖರನ ಮುಂದೆಯೋ? ಸರಸವೇನೆ ಚಿತ್ರಲೇಖೆ ಪುರದೊಳಲ್ಲವರಿಗೆ, ಸರಸವೇನೆ ಚಿತ್ರಲೇಖೆ ಪುರದೊಳಲ್ಲವರಿಗೆ, ದುರ್ಬಣಾಸುರಂಗೆ ಸಚಿವರೆಯ ನಿನ್ನ ಪಿತಗೆ, ತರುಣಿ ಉಷೆಯು ಬಾರದವಳು ಮರವಿಂದಾದುದೇನು, ತರುಣಿ ಉಷೆಯು ಬಾರದವಳು ಮರವಿಂದಾದುದೇನು, ಮರೆ ಮಾಜದಿವಳ ಭೀಷ್ಟ ಕರುಣಿಸುವಿನು ನಾನು, ಮರೆ ಮಾಜದೆ ಅವಳಗಿಷ್ಟ ಕರುಣಿಸುವೆನು ನಾನು, ಕರುಣಿಸುವೆನು ನಾನು. ಲಿತ್ರಲೇಖ ಚಿತ್ರಲೇಖ ಅಮ್ಮ, ಬಂದವರು ನೀವುಗಳು, ನಿಂದವರು ನೀವುಗಳು. ಹೌದಮ್ಮ. ನಿನ್ನ ಮುಖ ಒಂದು ತೆರನಾಗಿ ಉಂಟು, ಅವಳ ಮುಖ ಒಂದು ತೆರನಾಗಿ ಉಂಟು. ಅಂದ್ರೆ ಭಾವ ಒಂದೇ ರೀತಿಯಲ್ಲ ಅನ್ನುವುದು ಅದರಿಂದಲೇ ಗೊತ್ತಾಗುತ್ತದೆ. ಅರ್ಥೈಸಿಕೊಂಡ್ರ? ಖಂಡಿತವಾಗಿಯೂ ಮುಖ ನೋಡುವಾಗಲೇ ಗೊತ್ತಾಗುತ್ತದೆ ಮುಖದ ಒಳಗೆ, ಮನಸ್ಸಿನ ಒಳಗೆ ಏನುಂಟು ಎನ್ನುವುದನ್ನು ಅರ್ಥವಿಸಿಕೊಳ್ಳುವುದು ನಿಮಗೆ ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ ಬಿಡಿ. ಹೌದಲ್ಲ? ಆದ್ರೆ ಒಂದುಂಟು. ಯಾವುದು? ಬಂದ ಬಗೆ, ನೀವು ಮಾತಾಡುತ್ತಿರುವ ಬಗೆ ನೋಡುವಾಗ ಅಂತರಂಗಿಕವಾಗಿ ಯಾವುದೋ ಒಂದು ವಿಚಾರಗಳನ್ನು ಇಟ್ಟುಕೊಂಡು ಅದನ್ನು ಮರೆಮಾಚುವ ಪ್ರಯತ್ನ ಮಾಡಿದ ಹಾಗೂ ಕಾಣುತ್ತದೆ. ಅದನ್ನು ಹೇಳುವಲ್ಲಿ ಯಾವುದೋ ಒಂದು ರೀತಿಯಾದ ತೊಡಕು ಕಾಣ್ತಾ ಇದೆ. ಇದುವರೆಗೆ ಆ ತೊಡಕಿತ್ತು ಅಂತ, ನಿಮ್ಮೆದುರು ಬಂದಾಗ ಅದು ದೂರವಾಯಿತು ಅಂತ. ಹಾಗಾಗಿ ನಿಮಗೆ ನಾನು ತಾಯಿ ಇದ್ದೇನೆ, ನೀನಂತೂ ನಮಗೆ ಅತಿ ಹತ್ತಿರದವಳು. ಒಂದು ರೀತಿಯಲ್ಲಿ ಹೇಳುವುದಿದ್ರೆ ಮಂತ್ರಿ ಮಗಳಾಗಿ ನಿನ್ನದಾದ ಕೀರ್ತಿಯನ್ನು ಕಡಿಮೆಯೋ ಹೇಳು. ಚಿತ್ರಲೇಖೆ ಅಂತ ಹೇಳಿದ್ರೆ ನಿಮ್ಮ ನಾಡಿನಲ್ಲಿಯೂ ನಮ್ಮಲ್ಲಿ ಅಷ್ಟೊಂದು ಹೆಸರುವಾಸಿಯಾದವಳು. ಅಪ್ಪ ಹಾಗೆ ಬೆಳೆಸಿದ್ದಾರೆ. ಹೌದಪ್ಪ, ಮಂತ್ರಿ ಮಕ್ಕಳು ಹೀಗೆ ಬೆಳೀಬೇಕು, ಹೀಗೆ ಇರ್ಬೇಕು ಅಂತ. ಹೌದು, ಅದು ವಿಚಾರ ಅದಲ್ಲ. ಇವಳು ವಿಷಯ ಬಾರದೇ ಇರುವವಳು ಅಂತಲ್ಲ, ಅಂತೂ ಅಪರೂಪಕ್ಕೆ ಬರುವವಳು. ಇಂದು ಬಂದಿದ್ದಾಳೆ, ಅವಳು ನಾಚಿಕೊಳ್ಳುತ್ತಾ ಇದ್ದಾಳೆ. ಅದಕ್ಕೆ ಹೇಳುದು ಆಗಾಗ ಬರ್ತಾ ಇರ್ಬೇಕು ಅಮ್ಮನಲ್ಲಿಗೆ ಅಂತ. ಅಪರೂಪಕ್ಕೊಮ್ಮೆ ಹೇಗೆ ಬರುವುದಲ್ಲ. ಆಯ್ತು, ವಿಚಾರ ಅದಲ್ಲ. ಅವ್ರಿಗೆ ಸಂಶಯ ಬರುದಿಲ್ವಾ? ಈಗ ನನಗೆ ನಿಜವಾಗಿ ಸಂಶಯ ಬಂದ್ರೆ ಅದು ಸಂಶಯ ಅನ್ನುವುದು ಒಳ್ಳೆಯ ವಿಚಾರಕ್ಕಾದ್ರೆ ಸಮಸ್ಯೆ ಇಲ್ಲ. ಅದೇ ಹೇಳಿದ್ ನಾನು, ಒಳ್ಳೆಯ ಸಂಶಯ ಅಂತ. ಏನೇ ನಿನ್ನದು ಮನಸ್ಸಿನ ಅಮ್ಮ ನನಗಲ್ಲಮ್ಮ, ಮತ್ತೆ ಅಜ್ಜಿಗ? ಅಯ್ಯೋ, ಈಗ ಮನೆಯಲ್ಲಿ ಅಜ್ಜಿಯದು ಸಮಸ್ಯೆ ಉಂಟಾ? ನಿಮಗೆ ಅಜ್ಜಿಯ ಸಮಸ್ಯೆಗೆಲ್ಲ ಇಲ್ಲಿಗೆ ಬರ್ಬೇಕಾ ನೀವು? ಅಮ್ಮನಲ್ಲಿಗೆ ಬರ್ಬೇಕಲ್ಲ. ಅಮ್ಮನಲ್ಲಿಗೆ ಬರಬಾರದು ಅಂತ ಎಲ್ಲ ಅಜ್ಜಿಗೂ ನಾನು ಅಮ್ಮನೆ. ಹೌದು, ಹಾಗಾಗಿ ಸಮಸ್ಯೆ ಇಲ್ಲ. ಆದ್ರೆ ಒಂದುಂಟು, ಅವಳು ಹೇಗೂ ಹೇಳುವುದಕ್ಕೆ ತಡಕಾಡ್ತಾ ಇದ್ದಾಳೆ. ನಿನಗಾದ್ರೂ ಹೇಳಬಹುದಲ್ಲ, ಹೇಳು. ನೇರವಾಗಿ ಹೇಳುದಿಲ್ಲ, ಚುಟುಕಾಗಿ ಮುಗಿಸ್ತೇನೆ. ಯಾವುದು? ಓ ಹೀಗೋ? ವರನಪೇಕ್ಷೆಯೊಳಿರುವಡೆಂಬುದನರಿತಿ, ವರನಪೇಕ್ಷೆಯೊಳಗಿರುವಡೆಂಬುದ ಅರಿತೇ. ಅರಿತೀರಾ? ಅರ್ಥ ಆಯ್ತಾ?
ಬಲು ದಿನವಿಲ್ಲ ಬಲು ದಿನವಿಲ್ಲ ಇದುವೇ ಬರುವ ವೈಶಾಖದ ಸಿತ ದ್ವಾದಶಿಯು ಈಕೆಯನು ಇರುಳು ಸ್ವಪ್ನದಿ ನೆರವ ಸುಂದರ ವೈಶಾಖದ ಸಿತ ದ್ವಾದಶಿಯು ಈಕೆಯನು ಇರುಳು ಸ್ವಪ್ನದಿ ನೆರವ ಸುಂದರ ಪುರುಷವಲ್ಲಭನಗನೋ ಆ ಪುರುಷ ವಲ್ಲಭನಗನೋ ಮುದದಿಂ ವರಿಸುತ್ತ ಸುಖದಿ ಬಾಳನುತ ಹರಸುತ್ತಲಿ ವರನಪೇಕ್ಷೆಯೊಳಿರುವಳೆಂಬುದ ತಿಳಿದೆ ತರುಣಿ ಮಣಿಗಳಿರ ಅರ್ಥ ಆಯ್ತಲ್ಲ? ಖಂಡಿತವಾಗಿ ನೀವು ಸರಿಯಾಗಿ ಆಲೋಚನೆ ಮಾಡಿ ಅಂತ ನನ್ನ ಕಿವಿಯಲ್ಲಿ ಹೇಳಿದ್ದು. ಹೌದು. ಲೋಚನದಿ ರೆಪ್ಪೆಗಳು ಹೇಗೋ ಕಣ್ಣನ್ನು ರಕ್ಷಿಸುವುದಕ್ಕೆ ಆ ರೆಪ್ಪೆಗಳು ಹೇಗೆ ವ್ಯವಹಾರವನ್ನು ಕೈಗೊಳ್ಳುತ್ತಾವೆಯೋ, ರಕ್ಷಾ ಕವಚವಾಗಿರ್ತದ್ದು. ದೇಹದಲ್ಲಿ ಹಸ್ತಗಳು ಹೇಗೆಯೋ ಹಾಗೆಯೇ ಗೆಳತಿಯಾದವಳಿಗೆ ಗೆಳತಿ ಎನ್ನುವುದು ಬಲವಾಗಿರಬೇಕಾಗುತ್ತದೆ. ನಾನು ಅವಳ ಮನವರಿತು ವ್ಯವಹರಿಸುವವಳು. ಖಂಡಿತವಾಗಿಯೂ ಅದುವೇ ನಿಜವಾದ ಸಖ್ಯ ಅಂತ ಅನ್ನಿಸಿಕೊಳ್ಳುವುದು. ಆದ್ರೆ ನಿಮ್ಮ ಸಖ್ಯದಲ್ಲಿ ನಿನ್ನ ಗೆಳತಿಗೆ ಮದುವೆ ಮಾಡುವುದಕ್ಕೂ ಹೊರಟೆ ಅಲ್ವಾ ನೀನು? ಮತ್ತೇನು ಮಾಡುದು? ನೀನೇ ಗತಿ ಅಂತ ಅವಳು ಯಾವಾಗಲೂ ಹೇಳು. ಅಲ್ಲ, ನೀ ಗತಿ ಅಲ್ಲ, ಗತಿ ಅಂತ ಹೌದು, ಸಮಸ್ಯೆಗೆ ಪರಿಹಾರ ಅಂತ. ಅದು ಒಂದುಂಟು. ಏನು? ಈಗ ಅಗಲಿರಬಾರದು ಎನ್ನುವ ಕಾರಣಕ್ಕಾಗಿ ನಿಮ್ಮದು ಸಖ್ಯ ಹೌದೋ ಅಲ್ವೋ? ಜೊತೆಯಾಗಿ ಇರ್ಬೇಕು ಅಂತ. ನಾವು ಎಲ್ಲಿಗೆ ಹೋದ್ರು ಒಟ್ಟಿಗೆ. ಈಗ ಮದುವೆ ಆಗುವಾಗ ಅವಳು ಗಂಡನ ಮನೆಗೆ ಹೋದ್ರೆ ನೀ ಏನು ಮಾಡ್ತಿ? ನಾನು ಆಲೋಚನೆ ಮಾಡ್ಲಿಲ್ಲಲ್ಲ. ಹಾಗಾದ್ರೆ ನಿನಗೆ ಮದುವೆ ಯೋಚನೆ ಇಲ್ಲ ಅಲ್ಲ, ನಾನೊಂದು 2 ವರ್ಷ ಬಿಟ್ಟು ಬರ್ತೇನೆ. ಅವಳಿಗಿಂತ ಸಣ್ಣವಳು ನಾನು. 2 ವರ್ಷ ಬಿಟ್ಟು ಅಂತ ಹೇಳಿದೆ, ಅವಳ ಮನೆಗೆ ಹೋಗುದು ಅಂತ ಹೇಳಿ. ಅಲ್ಲಿ ನಿಮ್ಮಲ್ಲಿಗೆ ಅಂತ ನನ್ನ ಪ್ರೀತನಾರಮ್ಮ ಹೇಳಿ ಆಗ ಅವಳು ಬಂದು ಕೇಳ್ತಾಳೆ. ಓ ಹಾಗೆ ಹಾಗೆ ಹಾಗೆ. ಆಗ ಮತ್ತೆ ನಾಚಿಕೆ ಇರುವುದಿಲ್ಲ. ಯಾಕೆ ಹೇಳು? ಅವಳಿಗೆ ಮದುವೆ ಆಗಿರುತ್ತದೆ, ಹೇಳುವಂತ ನೈತಿಕತೆ ಬರ್ತದೆ, ನನ್ನ ಕೈಯಲ್ಲಿ ಇರ್ತದೆ. ಪ್ರಬುದ್ಧತೆ ಬರ್ತದೆ. ಹೌದು. ಹೌದು, ವಿಚಾರ ಅದಲ್ಲ. ಅರ್ಥವಾಯಿತು. ಅಂತೂ ಮದುವೆಗಾಗಿ ವರನಪೇಕ್ಷೆಯಲ್ಲಿ ನೀನಿದ್ದೀಯ ಎನ್ನುವುದು ಸತ್ಯವೇ ಹೌದು. ನಿಮಗೂ ಈ ಸಮಸ್ಯೆ ಬಾಧಿಸ್ತಿಲ್ವ? ತಪಸ್ಸು ಮಾಡ್ಲಿಲ್ವ ನೀವು? ಅಯ್ಯೋ ದೇವರನ್ನ. ಜನ್ಮಾಂತರದಲ್ಲಿ ಆದ್ರೂ ಅಷ್ಟೇ. ಹೌದು. ಎಷ್ಟು ಸಮಯದ ಕಾಲ ಹರನ ಕುರಿತಾಗಿ ನಾರದರಾಡಿದ ಮಾತನ್ನೇ ಕುರಿತಾಗಿ ಅವನನ್ನೇ ಭಜಿಸಿದೆ, ಅವನನ್ನೇ ಮದುವೆಯಾದೆ, ಅವನಿಗೆ ಅಪಮಾನವಾದಾಗ ದಗ್ಧಳಾದೆ, ಪುನರಪಿ ಹುಟ್ಟಿದೆ, ಹುಟ್ಟಿಯು ನಾನು ಅವನನ್ನೇ ಕಟ್ಟಿಕೊಂಡೆ. ನೋಡು ನೋಡಿ, ದೇವತೆಗಳನ್ನು ಈ ಸಮಸ್ಯೆ ಬಿಡ್ಲಿಲ್ಲ. ಹಾಗೆ ಹೇಳುವುದು ಇಲ್ಲ. ಈ ಪತಿ ಎನ್ನುವುದೆಲ್ಲ ಸಿಕ್ಕುವುದು ಹೇಗೆ? ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ಋಣ ಇಲ್ಲದೆ ಇದ್ರೆ ಅದೆಲ್ಲ ಸಿಕ್ಕುವುದಿಲ್ಲ. ನಾನು ಹೇಳಿರುವ ನೂತನ ಅಲ್ಲ ಅಂತ ಇದು. ಹೌದು, ಅಲ್ಲ, ವಿಚಾರ ನೂತನ ಅಲ್ಲ. ಆದ್ರೆ ಹೆಣ್ಣಿಗೆ ಕೆಲವು ಬಾರಿ ಸ್ವಾತಂತ್ರ್ಯಗಳು ಇರುವುದಿಲ್ಲ. ತನ್ನ ಹುಡುಗನ ಬಗ್ಗೆ ಒಂಚೂರು ಬೇಗ ಹೇಳ್ತೀರಾ? ಇದು ಅವಳಿಗೆ ಹುಡುಗ ಬೇಕು ಅನ್ನುವುದಕ್ಕಿಂತಲೂ ಇವನಿಗೆ ನೋಡ್ಬೇಕು ಅಂತ ಮನಸ್ಸಾಗಿದೆ ಅಂತ ಆಗ್ತಾ ಉಂಟು. ನಾವು ಬೇಗ ಬರ್ತೇವೆ ಅಂತ ಹೇಳಿದೆ. ಮತ್ತೆ ಅಲ್ಲಪ್ಪ, ನೀವು ಮಹಾರಾಜರೇ ನಟ್ಟಿ ಕಳಿಸಿ ಕೊಟ್ಟಿದ್ದೇನೆ. ಬೇಗ ಅನ್ನುವುದುಂಟಲ್ಲ, ಅದು ಇಬ್ಬರಿಗೂ ಒಪ್ಪುತ್ತದೆ. ಹೌದು 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 ಹೌದು. ಅದಕ್ಕಾಗಿ ನಿಮ್ಮನ್ನು ಹೇಳಿದ್ ನಾನು. ಹೌದು, ತೊಂದರೆ ಇಲ್ಲ. ಆದ್ರೆ ನೀನು ಆಲೋಚನೆ ಮಾಡಬೇಡ. ನಿನ್ನ ಹೃದಯೇಶನಾಗುವವನು, ನಿನ್ನ ಬಾಳ ಸಂಗಾತಿಯಾಗುವವನು ಅಂತಿಂತವನು ಅಂತ ಭಾವಿಸಬೇಡ. ನಿನಗೆ ಅವನು ಒದಗಿ ಬರುವಂತಹ ವಿಚಾರವನ್ನು ನೀನೇ ಕಾಣುವುದಕ್ಕೆ, ನೀನೇ ತಿಳಿಯುವುದಕ್ಕೆ ಬರುವಂತಹ ವ್ಯವಸ್ಥೆ ಒಂದು ಉಂಟು. ಏನಮ್ಮ ಅದು? ವೈಶಾಖ ಶುದ್ಧ ಸಿತ ದ್ವಾದಶಿಯಂದು ಈರುಳಿನಲ್ಲಿ ನೀನು ನಿದ್ದೆಯಲ್ಲಿರುವಾಗ ನಿನ್ನ ಕನಸಿನಲ್ಲಿ ನಿನ್ನ ಯಾವ ಪ್ರೀತನಿರ್ತಾನೋ ಅವ ಕಾಣಿಸಿಕೊಳ್ತಾನೆ. ಅವನ ಭಾವಚಿತ್ರವನ್ನು ನಿನ್ನ ಮನಸ್ಸಿನಲ್ಲಿ ಇಟ್ಟುಕೋ, ಅವನೇ ನಿನ್ನನ್ನು ವಿವಾಹವಾಗುತ್ತೆ. ಹಗಲು ಬರ್ತಿದ್ರೆ ನಾನು ನೋಡ್ತಿದ್ದೆ. ಅಯ್ಯೋ,
ಹಗಲು ಬರುವುದಲ್ಲವೇ, ರಾತ್ರಿ ಒಮ್ಮೆ ನೇರ ಬರುವುದಲ್ಲ, ಕನಸಿನಲ್ಲಿ ಅಂತ. ಕನಸಿನಲ್ಲಿ ಅವಳ ಕನಸಿನಲ್ಲಿ ಬರುವವ ಅವಳಿಗೆ ಗಂಡ ಆಯ್ತಾ? ಗೊತ್ತಿದೆ, ಗೊತ್ತಿದೆ. ನೀನು ಆ ತವಕದಲ್ಲಿರುವಾಗ ನನಗೆ ಹಾಗನ್ಸ. ಅಷ್ಟು ಗೊತ್ತಾಗುದಿಲ್ವಾ? ನಿನಗೆ ಅವಳನ್ನು ಮನೆಯಿಂದ ಹೊರಹಾಕಬೇಕು ಅಂತ ಬೇಗ ಉಂಟು ಕಾಣ್ತದೆ. ಇಲ್ಲಪ್ಪ, ತೊಂದ್ರೆ ಇಲ್ಲ, ಆಲೋಚನೆ ಮಾಡಬೇಡಿ. ನೀನು ಮದುವೆಯಾಗುವವನ ಜೊತೆಯಲ್ಲಿ ಬಾಳನ್ನು ಸುಸಾಂಗವಾಗಿ ಸಾಗುವುದಕ್ಕಾಗುತ್ತದೆ. ಹೋಗಿ ಮಕ್ಕಳೇ, ಶುಭ. ಮದುವೆ ಆಗುವಂತ ವರ ಕನಸಿನಲ್ಲಿ ನಾ ಕಾಣುವುದು. ಹೌದು, ಹೌದಲ್ಲ? ಯಾವುದಕ್ಕೂ ನಿಮ್ಮ ಅನುಗ್ರಹ ಒಂದಿದ್ರೆ ಸಾಕು. ಒಳ್ಳೆಯದಾಗ್ಲಿ, ಒಳ್ಳೆಯದಾಗ್ಲಿ. ಒಂದು ಹಠಕ್ಕೆ ಬಂದಿದೆ ಈಗ. ಒಂದು ಧನ್ಯವಾದ ಹೇಳಿ ಯಾರಿಗೆ? ನನಗೆ. ಅದೆಲ್ಲ ಧನ್ಯವಾದ ಹೇಳಿದ ಮೇಲೆ ಎಲ್ಲ ಮುಗಿದ ಮೇಲೆ ಹೇಳುವುದೇ ಅದು. ನೀನು ಮಧ್ಯದಲ್ಲಿ ಅದನ್ನ ಹೇಳಿದ್ರೆ ಹೇಗೆ? ಕನಸಾಗಿದೆ. ಇನ್ನೂ ಉಂಟಾ? ಹಾ. ಬೇಡಲರಿಗೆ ನಿನ್ನಾಡು ಮಂತ್ರಿಜಿ ಕ್ಷಣ ಕಾಲ ಯುಗಗಳಾಗಲು ತಳಲಾರಿಸುವ ಕೋಲನೆಚ್ಚು ಮರ ಹಾಡುಗೈವ ಮಮ ಬಾಳುವೆ ಎಲ್ಲವ ಬೇಡಲರಿಗೆ ನಿನ್ನೋಡು. ಏನೇ ಏನಮ್ಮ? ನೀನು ಹೇಳಿದಾಗ ಎಲ್ಲವುದನ್ನು ಮಾಡಿದ್ದೇನೆ ನಿನ್ನ ನಾನು. ಸಮಸ್ಯೆ ಮುಗಿಲಿಕ್ಕಿಲ್ವಾ? ಈ ಸಮಸ್ಯೆ ಅಲ್ಲದೆ ಮತ್ತೇನೇ ಇದೆ? ಯಾವಾಗ ಅಂತ ಇರ್ತೀನಿ ನೀನು. ಹಾಗಾಗಿದೆ ನನ್ನ ಸ್ಥಿತಿ ಅಂತ. ಏನಾಗಿದೆ? ಅಮ್ಮ ಹೇಳಿದ್ದೇನೆ ಹೇಳು. ಆ, ಹ? ರಾತ್ರಿ ಕನಸಲ್ಲಿ ಬರ್ತಾನೆ ಅಂತ ಆ ದಿನ ಇನ್ನು ಎಷ್ಟು ದಿನ ಕಳೆದು ಹೋಯಿತು ನಮಗೆ. ನಾನು ನೋಡಿ ಬರ್ತೇನೆ. ಏನ್ ನೋಡುದು, ಎಲ್ಲಿ ನೋಡುದು ನೀನು? ಆ ದಿನ ಹ? ಯಾರಿಗ್ ಗೊತ್ತೇ ಯಾವತ್ತ ಬರುವುದೋ ಏನೋ, ನಾನು ಕನಸಲ್ಲಿ ಕಾಣುವುದೋ ಏನೋ, ನಾನು ಅವನನ್ನು ಮದುವೆ ಆಗುದು ಯಾವಾಗ ಹೇಳಿ? ಇವತ್ತೇ ಆ ದಿನ ವಿಷ ಯಾವಾಗಲೂ ಸಿಗುದಿಲ್ಲಲ್ಲ. ಏನ್ ಹಿಂದಿನದ್ದು ನೆನಪಾಗಿ ನೀವು ಯೋಚನೆ ಮಾಡುವುದೇನೆ ಈಗ? ಏನೇ ನೀನು? ಆ ದಿನ ಇವತ್ತೇ. ಇವತ್ತ ಹಿಂದೆ ಆ ದಿನ. ಸತ್ಯವೇನು? ಹೌದೇ? ವೈಶಾಖ ಶೀತ ದ್ವಾದಶಿ. ಆ ರಾತ್ರಿ ಇವತ್ತೇ. ಇವತ್ತ? ಇವತ್ತೇ. ಇವತ್ತೇ? ಇವತ್ತೇ. ಖಂಡಿತ? ಖಂಡಿತ. ಅಯ್ಯೋ ದೇವ್ರೆ, ಹೌದೇನೆ? ಹೌದೇ? ಯೋಚನೆ ಮಾಡುದಲ್ಲ, ಮೊದಲು ಊಟ ಮಾಡ್ಬೇಕು. ಸರಿ, ಊಟ ಮಾಡುವ. ಯಾಕೆ ಅದು ಬೇಗ ನಿದ್ದೆ ಬರ್ತದೆ. ಪಾಯಸ ಒಳ್ಳೇದಿತ್ತು ಅಂತ. ಹೌದೇ? ಎಷ್ಟು ತಿನ್ನುವುದೇ, ಸಿಹಿ ಸಿಹಿ. ಕನಸು ಕಾಣುವುದು ಈಗ ನಾನು. ಮಾತ್ರ ನಾನು ಕಡಿಮೆ ಹಾಕಿದ್ದಾರೆ ಆಯ್ತು. ಅವ್ರಿಗೆ ಎಷ್ಟು ಹೇಳುದು ಅಡಿಗೆ ಭಟ್ರಿಗೆ ಒಂದು. ಆಯ್ತು. ಯಾವಾಗಲೂ ಹಾಕಿ. ನಿನ್ ಭಟ್ರನ್ನು ನೋಡಿ ಮತ್ತೆ ಹೇಳಿ ಹೆಚ್ಚಿಗೆ ಹಾಕ್ಲಿಕ್ಕೆ ಆಯ್ತಾ? ಹೌದೇ? ಗೌಡ ಮಿತ್ರ. ಯಾವುದು? ನೀನ್ ಹೇಳಿದ್ದನ್ನೇ ಯಾವುದಂತ ಪ್ರತ್ಯೇಕ ಆಗಿ ಹೇಳುದಿಲ್ಲ. ಹೋಗಿ ನಿನ್ನ ಹೌದಪ್ಪ, ಅವರೊಂದು ಯಾವಾಗಲೂ ಹಾಗೆ. ಅದೇ ಹೊಟ್ಟೆ ತುಂಬ ಊಟ ಮಾಡಿದ್ದೇವೆ. ಆ, ಇದು ಸಾಕೇನೆ, ಶೃಂಗಾರ ಸಾಕ? ಯಾಕೆ? ಸುಗಂಧ ದ್ರವ್ಯ ಸ್ವಲ್ಪ ಹಾಕು. ಅಬ್ಬಾ, ಮೂಗು ಬಿಡ್ಲಿಕ್ಕೆ ಆಗುದಿಲ್ಲ. ಅವಳು ಸುಗಂಧ ದ್ರವ್ಯ ಪೂಸಿದ್ದಲ್ಲ, ಸ್ನಾನ ಮಾಡಿದ್ರಲ್ಲೇ. ಹೌದು. ಹೌದಪ್ಪ. ಇರುಳಲ್ಲಿ ನನ್ನ ಪ್ರೀತನನ್ನು ನಾನಿನ್ನು ಕಾಣ್ತೇನಂತ ಆದ ಮೇಲೆ ಈಗ ಶೃಂಗರಿಸಿಕೊಂಡು ಸುಗಂಧ ದ್ರವ್ಯ ಪೂಸಿಕೊಂಡೇ ಇರುವುದಲ್ವೇನೆ? ಓಯ್, ಓಯ್, ಅವರು ಬರುದು ಕನಸಿನಲ್ಲಿ. ಅದನ್ನ ಹೇಳಿದ್ದ. ಹತ್ತಿರ ಬರುದಿಲ್ಲ ಎದುರಿಗೆ. ಆಯ್ತಪ್ಪ, ನೋಡುವ. ಕನಸಿನಲ್ಲಿ ಬಂದ್ರೆ ಇವಳು ಹೀಗೆ, ಎದುರಲ್ಲಿ ಬಂದ್ರು ಎಷ್ಟು ಮಾತಾಡ್ತೀಯ ನೀನು. ನೋಡು, ರಾತ್ರಿ ಕಳೆದು ಹೋಗ್ತದೆ. ಮಲಗಿದ್ರೆ ಮಾತ್ರ, ನಿದ್ದೆ ಮಾಡಿದ್ರೆ ಮಾತ್ರ ಕನಸನ್ನು ಕಾಣೋದಕ್ಕೆ ಸಾಧ್ಯ. ಮಲಗೋಣ. ಮಲಗುವ ಚಿತ್ರರೇಖಾ. ನಿದ್ದೆ ಬರುದಿಲ್ಲ ನನಗೆ. ಇಷ್ಟು ಬೇಗ ಮಲಗುದ? ಹ, ನಾವು ದಡ ಮಲಗುದಲ್ಲ ಯಾವಾಗಲೂ. ಅದು ಹೌದು. ಇವತ್ತು ಹಾಗಲ್ವೇ? ಎಲ್ಲಿ? ನೀನಲ್ಲಿ ಇಲ್ಲಿ ಮಲಗ್ತೀಯಾ? ಛೇ, ಬೇಡಪ್ಪ. ಬಿದ್ದಿಗಳಿಗೆ ಸೊಂಟ ಮುರಿದಿಲ್ವಾ? ನಾನು ಮಲಗ್ತೇನೆ. ನನಗೆ ನಿದ್ದೆ ಬರುದಿಲ್ವೇ? ಅಯ್ಯೋ, ಏನೇ ನೀನು? ನನ್ನ ಗ್ರಹಚಾರ, ನನ್ನ ಗ್ರಹಚಾರ. ಅಯ್ಯೋ ದೇವ್ರೆ. ಅಪ್ಪ ದೇವ್ರೆ, ಒಂದು ಹಾಡು ಹೇಳಿ. ಆ ದಿವಸ ಇವತ್ತೇ ಹೌದಲ್ಲ? ಕೇಳಿದ್ ನಾನು ನಿನ್ನಲ್ಲಿ. ನೋಡಿದ್ದೆ ಹೇಳಿದ್ದು ನೀನು, ನನಗೆ ಗೊತ್ತಿಲ್ಲ ಮತ್ತೆ. ಈ ನನ್ನಸ್ತಮಿಸಲಾಗ ಚಿತ್ರಲೇಖೆಯು ಸಗಿತ ಘನತರೋತ್ಸವದಿ ತಾಪವಡಿಸಲು ನಿರುಳು ನಿಶಿಯೊಳಗ ನಿಶಿಯುಳು ಉಷಿಯ ಅನಿರುದ್ಧ
ಶಿರುಳಾನ ಅನಿರುದ್ಧನು ಕಾಣದಿರಲು 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 ಏಕಲ್ಲ ಓ ಇಲ್ಲಿ ಮಲಗಿದ್ಯಾ? ಇಲ್ಲಿ ಮಲಗಿದ್ ಬಿಟ್ಟು ಹೋಗಿ ಅಲ್ಲಿ ಮಲಗಿದ್ದು ನೀನಾ? ನಾನು ಆ ತರ ಇಲ್ವೇ? ಈಗ ಮತ್ತೆ ನಾನಿದ್ದೇನಂತ ಭಾವಿಸಿಕೊಂಡತ ನೀನು? ನೀನು ಹಾಗೆಲ್ಲ ತಿಳಿಬೇಡ ಆಯ್ತಾ? ಅಯ್ಯಯ್ಯೋ ದೇವ್ರೇ, ಏನೇ ನೀನೇನು? ಎಂತೆಲ್ಲ ಬುದ್ಧಿ ಬರುತ್ತೆ. ನನಗೆ ಗೊತ್ತಾಗ್ಲಿಲ್ವೇ ನೀನಂತ? ನನಗೆ ಗೊತ್ತಾಯ್ತಲ್ಲ. ಬಾ ಇಲ್ಲಿ ಬಾ. ಬಾರಿ ಇಲ್ಲಿ. ಚಿತ್ರಲೇಖ ಚಿತ್ರಲೇಖ ಅಯ್ಯೋ ಅಯ್ಯೋ ಇಲ್ಲಿ ಬಾರೆ. ಅಯ್ಯೋ ಒಮ್ಮೆ ನನ್ನ ಕಣ್ಣ ಮುಂಭಾಗದಲ್ಲಿ ಭವಿಷ್ಯ ಬಂದದಲ್ವಾ? ಹೌದೇ? ಭವಿಷ್ಯ ಬಂದದ್ದು. ನಿನ್ನ ಭವಿಷ್ಯ? ನನ್ನ ಭವಿಷ್ಯ ಅಂತ ಹೇಳಿದ್ರೆ ಭವಿಷ್ಯದಲ್ಲಿ ನನ್ನ ವರನಾಗುವವ. ಹೌದಾ? ಹಾ ಏನೇ ಇವಳಿಗೊಂದು ಏನಾಗುವುದಂತ? ಬಾರಿ ಇಲ್ಲಿ. ಬಂದದ್ದು ಕನಸಿನಲ್ಲಿ, ಸ್ವಪ್ನದಲ್ಲಿ. ಎಲ್ಲಿದ್ದಾನಂತ ಹುಡುಗಿನ ಸಿಗ್ತಾನ? ನೆನಪೇ ಆಗುದಿಲ್ಲ. ಸ್ವಪ್ನದಲ್ಲಿ ನಾನು ಮದುವೆ ಆಗುವಂತ ವರನನ್ನು ನಾನು ಕಂಡಿದ್ದೇನೆ. ನಾನು ಮದುವೆ ಆಗುತ್ತಿದ್ರೆ ಅವನನ್ನೇ. ಪಾರ್ವತಿ ದೇವಿ ಹೇಳಿದ ಹಾಗೆ ನಾನು ಮದುವೆ ಆಗಬೇಕಾದದ್ದು ಅಂತವನನ್ನು. ನನಗೆ ಅವನು ಬೇಕೇ, ನನಗೆ ಅವನು ಬೇಕು. ಚಿತ್ರಲೇಖ ಬೇಕಾದ್ರೆ ಎಲ್ಲಿದ್ದಾನೆ? ಬೇಗ ಬೇಗ. ನನ್ನ ಸಂಬಂಧಿಕರ ಕರ್ಕೊಂಡು ಬರ್ಲಿಕ್ಕೆ. ಈಗ ಒಂದು ವೇಳೆ ನಿನ್ನ ಸಂಬಂಧಿಕರಾದ್ರೆ ನನಗೆ ಮದುವೆ ಆಗ್ಲಿಕ್ಕೆ ಆಗ್ತಿತ್ತ? ಅಲ್ವೇ? ಹಾಗಲ್ಲ ಚಿತ್ರಲೇಖ. ನಾನು ಯಾರನ್ನು ಕನಸಿನಲ್ಲಿ ಕಂಡಿದ್ದೇನೋ ಅವನನ್ನೇ ಮದುವೆ ಆಗ್ಲಿಕ್ಕೆ ಇರುವವಳು. ನನಗೆ ಅವನು ಬೇಕೇ. ಅಲ್ಲಿಗೆ ನಾನೇನು ಮಾಡಬೇಕು? ನೀನು ಎಲ್ಲಿದ್ದಾನಂತ ನೋಡಿ ಬರ್ಬೇಕು. ಅವನ ಹೆಸರು ಹೇಗೆ? ಅವನ ಅಪ್ಪ ಯಾರು? ಅವನ ಅಮ್ಮ ಯಾರು? ಅವನ ಮನೆ ಏನು? ಅವನ ವಿಳಾಸ ಏನು? ಇತ್ಯಾದಿ ಇತ್ಯಾದಿ ಇತ್ಯಾದಿ. ಅಯ್ಯೋ ಹೇಳು ಹೇಳು ಹೇಳು. ಅವ ಕನಸಿನಲ್ಲಿ ಬಂದವನೇ. ಕನಸಿನಲ್ಲಿ ಬಂದವ. ಅವನ ಹೆಸರು, ಮನೆ ವಿಳಾಸ ಅದನ್ನೆಲ್ಲ ಕೊಟ್ಟು ಒಂದು ವೇಳೆ ಹಾಗೆ ಹೇಳುತ್ತಿದ್ರೆ ನೀನು ಬೇಕಾ? ಈಗ ನಾನೇನು ಮಾಡಬೇಕು? ಅವ ಯಾರು ಅಂತ ನೋಡ್ಬೇಕು ನೀನು. ಎಲ್ಲಿಯಲ್ಲ ಮಹಾರಾಜಿ ಗೊತ್ತಾದ್ರೆ ಯಾರಿಗೆ ಹೇಳದೆ ಇದ್ರೆ ಯಾವುದು ಯಾರಿಗೂ ಗೊತ್ತಾಗುದಿಲ್ಲ. ಗೊತ್ತಾಗುವಾಗ ಒಮ್ಮೆ ಕೆಲವೊಂದು ವಿಚಾರ ಇನ್ನೊಬ್ರಿಗೆ ಹೇಳಿದ್ರೆ ಮಾತ್ರ ಗೊತ್ತಾಗೋದು, ಬಿಟ್ರೆ ಇಲ್ಲದಿದ್ರೆ ಯಾರಿಗೂ ಗೊತ್ತಾಗುದು. ನಿನ್ನ ಹಾಗೆ ನಿನ್ನಿಂದ ಆಗುದಿಲ್ಲಪ್ಪ. ಅದ್ರ ನಿನಗೆಲ್ಲ ಹೊಸತಲ್ಲ ಬಿಡು. ಅದಿತಾ ನನಗೆ ನಾನು ನೋಡಿದ್ದೆ, ನನಗೆ ಗೊತ್ತುಂಟೆ. ನೀನು ಕಲಿತಂತ ವಿದ್ಯೆ ಬಗ್ಗೆ ನನಗೆ ಗೊತ್ತಿಲ್ವಾ? ಯಾವುದು? ನೀನು ಮಾಯಾವಿ ಅಲ್ವೇ? ಚಿತ್ರಲೇಖ ಅಲ್ವೇನೆ ನೀನು? ಈಗ ನಾನು ಹೇಗಿದ್ದಾನಂತ ಹೇಳ್ತೇನೆ. ಆದಿತ್ಯ ನಾನು ಹೇಳ್ತೇನೆ, ನೀನು ಹಾಗೆ ಅಂತವ ಎಲ್ಲಿದ್ದಾನಂತ ನೋಡಿ ಬಂದ್ರೆ ಆಯ್ತು. ಆ ಸಾಮರ್ಥ್ಯ ನಿನಗಿದೆ. ಚಿತ್ರ ಬಿಡಿಸಿ ತರ್ತೇನೆ. ಆದಿತ್ಯ ಹೇಗಿದ್ದಾನ ಸ್ವಲ್ಪ ಹೇಳು. ಹೇಗಿದ್ದಾನಂತ ಹೇಳಿದ್ರೆ ಅವನು ಬಣ್ಣ ಬಣ್ಣ ಹೀಗೆ. ಅಯ್ಯೋ ಬಣ್ಣವ ನನ್ನ ಹಾಗ? ಹೌದೇ, ನಿನ್ನ ಬಣ್ಣದ ಹಾಗೆ. ಕಣ್ಣು ಹೇಗೆ? ಕಣ್ಣು ಅಂತ ಹೇಳಿದ್ರೆ ಅಯ್ಯೋ ಆ ಕಣ್ಣು ನೋಡ್ಬೇಕೆ. ಅಂದ್ರೆ ಅಷ್ಟು ತೀಕ್ಷ್ಣವಾದಂತ ಕಣ್ಣು. ನಾಣಿದ ಹಾಗ? ದೊಡ್ಡ ಕಣ್ಣ ಹೇಗೆ? ಎಂತದಾಗಿದ್ದೆ? ಹೌದು. ಈಗ ನಾನು ನೋಡಿದ್ದು, ನಾನು ಹೇಳ್ತೇನೆ. ಕೇಳುದು ನಾನು. ಅವನು ಬಿಡಿಸುದು ನಾನಲ್ವೇನೆ? ಸರಿ ಹೇಳು ಮತ್ತೆ. ಹುಬ್ಬು ಅಂತ ಹೇಳಿ ಒಂದು ಆಚೆ ಚಲ ಮತ್ತೆ ಬೇರೆ ಬೇರೆ ಆಗ್ತದೆ. ಕಾಮನ ಕೈಯ ಕಬ್ಬಿಲ್ಲು ಅವನ ಹುಬ್ಬು. ಆಮೇಲೆ ಮೂಗಿಗೆ? ಅಯ್ಯೋ ಮೂಗು ಅಂತ ಹೇಳಿದ್ರೆ ಮುಖಕ್ಕೆ ತಕ್ಕ ದೊಡ್ಡದು ಅಲ್ಲ ಸಣ್ಣದು ಅಲ್ಲ. ಆ ಮುಖಕ್ಕೆ ಎಷ್ಟು ದೊಡ್ಡ ಮೂಗು ಬೇಕೋ ಅಂತ ಮೂಗೆ. ನನ್ನ ಅಪ್ಪನ ಹಾಗೆ. ಅಪ್ಪನ ಹಾಗೆ. ನಿನ್ನಪ್ಪನದು ಮೂಗೇನೆ ಅದು. ನಿನ್ನಪ್ಪನಿಗೆ ಮೂಗುಂಟ? ಸಣ್ಣದು ಮಾಡ್ತ ಏನೇ? ನಾನು ಬಿಡಿಸುದಿಲ್ಲಪ್ಪ. ಅದೊಂದು ಆಕಾರದ ಮೂಗು ಅಲ್ಲ ಅಂತ ಹೇಳಿದ್ದು ನಾನು. ಹೇಳಿದ್ದು ಹಾಗೆ. ಅಷ್ಟು ಚಂದ ಇದ್ದಾನೆ. ಅವನ ದಂತ ಪಂಕ್ತಿಗಳು ನೋಡ್ಬೇಕು. ಅಯ್ಯೋ ಮಲ್ಲಿಗೆ ಮೊಗ್ಗನ್ನು ಪೋಣಿಸಿ ಇಟ್ಟರೆ ಎಷ್ಟು ಚಂದ ಕಾಣುವುದಿಲ್ಲ ಅಂತದ್ದೇ. ತುಟಿಯೂ ಹಾಗೆ. ಹೇಗೆ? ತೊಂಡೆ ಹಣ್ಣನ್ನು ಉದ್ದಕ್ಕೆ ಹೀಗೆ ಸೀಳಿ ಹೀಗೆ ಹಿಡ್ಕೊಂಡ್ರೆ ಹೇಗೆ ಕಾಣ್ತದೆ? ಹೇಗೆ ಇಟ್ಕೊಂಡ್ರೆ? ಉದ್ದಕ್ಕೆ ಸೀಳಿ ಹೀಗೆ ಹಿಡ್ಕೊಂಡ್ರೆ ಹೇಗೆ ಕಾಣ್ತದೆ? ಹಾಗೆ ಹಾಗೆ ಹಾಗೆ. ತೋಳು ಹೇಗೆ?
ತೋಳು ಅಯ್ಯೋ ನೀಳವಾದಂತ ತೋಳುಗಳು, ಸುರುಳಿ ಆಗಿರುವಂತ ಕೇಶರಾಶಿಗಳು. ಸಖತ್ತದಲ್ಲ? ಹೀಗೆ ಹೋಗಿ ಹಾಗೆ ಬರ್ತೀನಿ. ನೀನಾಗಿ ಬರುದು ಬೇಡ, ಬಿಡಿಸಿದ್ದಾನಂತ ನೋಡಿ ಅವನ ಇವನ ಒಮ್ಮೆಲೆ ಸರಿಯಾಗ್ತದೆ ಅಂತ ಗೊತ್ತಾಗುದಿಲ್ಲ, ಆದ್ರೂ ಒಂದು ಪ್ರಯತ್ನ ಪಡ್ತೇನೆ ನಾನು. ನಿನ್ನದು ಯಾವಾಗ್ಲೂ ಒಮ್ಮೆಲೆ ಸರಿಯಾಗುದು. ನೋಡಿ ಅರ್ಥ ಎಲ್ಲ ಬೇಡ, ಒಮ್ಮೆಲೆ ಸರಿ ಆಗ್ತದೆ ಅಂತ. ಅದೇ ಏ ಚಿತ್ರಲೇಖ ಬೇಗ ಬಾಯ್ತಾ, ಮತ್ತೆ ನಿನ್ನದು ಯಾವುದೇ ಕೆಲಸ ಇದ್ರೆ ಮತ್ತೆ ಮಾಡ್ತೇವೆ. ಚಿತ್ರಲೇಖ ಹುಡುಕಿದೇನೆ ನನಗಾಗಿ? ಹುಡುಕಿದಲ್ಲ, ಬಿಡಿಸಿದ್ಯಾ? ಅಲ್ಲ ಬಿಡಿಸಬೇಕಾದ್ರೂ ನಾನು ಹೇಳಿದ ಹಾಗೆ ನೀನು ನೋಡ್ಬೇಕಲ್ಲ. ಅದೇ ಹುಡುಕುದಿದ್ದದ್ದು ಆದಿತಪ್ಪ. ಅವಳಿಗೆ ಸಂತೋಷದಲ್ಲಿ ಏನು ಮಾತಾಡ್ತಾಳೆ. ನಿನಗೆ ಅತಿಯಾದಂತ ಸಂತೋಷ ಆದ್ರೂ ಆಗುದಿಲ್ಲ. ನೋಡು ತೋರಿಸಿ ಭಾವಚಿತ್ರವನ್ನು ತೋರಿಸಿ, ಒಂದೊಂದಾಗಿ ತೋರಿಸಿ. ಇವನ ಬಗ್ಗೆ ಹೇಳಲಿಕ್ಕೆ 2 ನಾಲಿಗೆ ಸಾಕಾಗುದಿಲ್ಲ. ಹೌದಾ? ಇವ ರಾಜಕುಮಾರನ. ಹಾಗಾದ್ರೆ ನಾನು ಕನಸಿನಲ್ಲಿ ನೋಡಿದ್ದು ರಾಜಕುಮಾರನ. ನನಗೊತ್ತ ನೀನು ಹೇಳಿದ ಹಾಗೆ ಕೂದಲಿದೆ, ಅಂದ್ರೆ ಸುರುಳಿವಾದಂತ ಕೇಶರಾಶಿ, ಮೂಗು ಹಾಗೆ. ಅಯ್ಯೋ ಏ ಚಿತ್ರಲೇಖ, ನೋಡ್ಬೇಕಾದಂತ ನಾನಲ್ವೇನೆ? ನೋಡುವ, ಯಾರೇ ಅದು? ನೋಡುವ ಚಿತ್ರಲೇಖ, ಇವನೇ ನಿನ್ನ ರಾಜಕುಮಾರ. ನೋಡು ಹೌದೇನೆ ಇವನೇ? ನೋಡುವ ಎಷ್ಟು ಚಂದ ಕೊಡುದಿಲ್ಲಪ್ಪ. ಆದಿತ್ಯ ನಾನು ಹೇಳಿದ್ದು ಹುಬ್ಬು, ಕೂದಲು ಹಾಗೆ. ಕೂದಲುಂಟಲ್ಲ ಹಾಗೆ. ಆಯ್ತಾಯ್ತು ಆದಿತ್ಯ, ಇಲ್ಲದಕ್ಕೆ ಬಿಡಿಸಿದಲ್ಲ ನೀನು, ಹಾಗೆ ಹೇಳಲಿಕ್ಕೆ ಆಗುದಿಲ್ಲ. ನೋಡು ಸರಿಯಾಗಿ ಎಲ್ಲರೊಮ್ಮೆ ನೋಡಿ. ಇವನೇ ಇವ ರಾಜಕುಮಾರನ? ಅವನೇ ರಾಜಕುಮಾರ. ಇದು ಹೇಗಾಗಿದೆ ಗೊತ್ತಾ? ತುಂಬಾ ವಯಸ್ಸಾದವನನ್ನು ಹುಡುಗನ ಮಾಡಿದಾಗ ಉಂಟು. ಅವನ ಬೆರಳು ಸರಿ ಇಲ್ಲ. ಅವನ ಅನುಭವ ಏನೇ ಇದನ್ನ ನೋಡುವಾಗ ಇವನು ಯಾರು? ಇವನನ್ನು ಮದುವೆ ಆದ್ರೆ ನೀನು ಸಾಗರದಲ್ಲಿ ಮುಳುಗುದೆ ಯಾವಾಗ್ಲೂ. ಗೊತ್ತಾಯ್ತೆ? ಸಂತೋಷ ಸಾಗರ ಮುಳುಗುತಿ ಹೇಳುದು. ಚಂದ ಇದ್ದದ್ದು ಹೌದೇ? ನಕ್ಕು ನಗಿಸುವ ಹಾಗೆ ಕಾಣ್ತಾ ಇದ್ದಾರೆ. ಬೇಡ. ಆಹಾ, ಇವರನ್ನು ನೋಡುವಾಗ ನಿನ್ನ ಎತ್ತರಕ್ಕೆ ಸರಿ ಎತ್ತರ ಹೊಂದಾಣಿಕೆ ಆಗುತ್ತದೆ. ನಾನು ಕನಸಿನಲ್ಲಿ ನೋಡಿದ ಇವನೇ ಅಲ್ಲ, ಯಾರೋ ಇದು ಎಲ್ಲಿಯೋ ಕೊನೆಯ ಕೊಂಡಿ ಹಾಗೆ ಕಾಣ್ತಾ ಇದ್ದಾರೆ. ಎಲ್ಲಿ ಇವ್ರು ನನಗೆ ಬೇಡ. ನಾನು ನೋಡಿದ್ ಇವರಲ್ಲ. ಇರ್ಲಿ, ಅವರಿಗಾದ್ರೂ ಮುಟ್ಟಿಸ್ಲಿಕ್ಕೆ ಅಂತದ ನೋಡುವ ಹಾಗೆ ಇರ್ಲಿ ಅಂತ. ಪಾಪ ಅವರಲ್ಲ. ಹಾಗಿದ್ರೆ ಇವರೇ. ಹೌದಾ? ಅದೇ ಹುಬ್ಬು. ಇವರಿಗೆ ಅವರು ಯಾರು ಅಂತಲೇ ಅವರಿಗೆ ಇನ್ನೂ ಗೊತ್ತಾಗ್ಲಿಲ್ಲ. ಅವರ ಸಾಮರ್ಥ್ಯ ಏನು ಅಂತಲೇ ಗೊತ್ತಾಗ್ಲಿಲ್ಲ. ಒಂದೊಂದು ತರಹ ಮಾತನಾಡ್ತಾರೆ ಕೆಲವೊಮ್ಮೆ. ನೋಡುವ ಸಕಲ ಕಲಾವಲ್ಲವ. ಅವರ ಬುದ್ಧಿ ಸರಿ ಇಲ್ಲ ಮಾತ್ರ. ಯಾರೇ ಅದು ಬುದ್ಧಿ ಸರಿ ಇಲ್ಲದವರು? ಹಾಗಲ್ವೇ, ಅವರೇನು, ಅವರ ಶಕ್ತಿ ಸಾಮರ್ಥ್ಯ ಏನು ಅಂತ ಅವರಿಗೆ ಗೊತ್ತಾಗುದಿಲ್ಲ. ಯಾರು ನೋಡು, ನೀನು ಬಿಡಿಸಿದ್ದಲ್ವೇನೆ ನೀನು? ನಾನು ಹೇಳಿದಾಗ ನೀನು ಬಿಡಿಸಿದ್ದು. ನೋಡು ಯಾರು? ನೋಡು ಇವ್ರು. ಹೌದಾ? ನೋಡು, ನಾನು ಕನಸಿನಲ್ಲಿ ಕಂಡದ್ದು ಇವರೇ. ನೋಡು ಆ ಟಿವಿ ಹೇಗುಂಟು? ಅಲ್ಲ, ಅದೆಲ್ಲ ಸರಿ ಉಂಟು. ಇವರಂತೂ ಅಲ್ವೇ ಅಲ್ಲ. ಯಾಕೆ ಹೇಳು? ನಾನು ಕನಸಿನಲ್ಲಿ ಕಂಡವನಿಗೆ ಮೀಸೆ ಇಲ್ಲ. ನೀನು ಹೇಳಲಿಲ್ಲ. ಅಯ್ಯೋ, ನಾನು ಹೇಳುದಕ್ಕೆ ಅವನು ಮೀಸೆ ಇಲ್ಲ. ಹಾಗಾಗಿ ನೀನು ಹೇಳಬೇಕಿತ್ತು ಬೇಡವಾ? ಮೀಸೆ ಇದ್ದ ದೇವರಿಗೆ ಇವನಲ್ಲೇ ಒಂದು ಪ್ರಜ್ವಲಿಸುವುದು ನೋಡು. ಹೌದೇ? ಉರಿತಾ ಇದ್ದ ಆ ವರ್ಚಸ್ಸು, ಆ ತೇಜಸ್ಸು, ಆ ಓಜಸ್ಸು, ಗಾಂಭೀರ್ಯ ನೋಡೆ. ಇವನಲ್ಲ ಅಲ್ವೇ ಅಲ್ಲ. ನಾನಂತೂ ಕನಸಿನಲ್ಲಿ ಕಂಡವ ಇವನಲ್ಲ. ಅಲ್ಲ, ಇದು ಎತ್ತರ ಆಗ್ಲಿಲ್ವೇನೆ? ನಂಗೆ ಕಾಣುವಾಗ ಮನಸ್ಸಾಗುದು. ಅಲ್ಲ, ಚಂದ ಇದ್ದಾನೆ ಅಂತ. ಅಲ್ಲಿ ಬೇಕಾದ್ರೆ ಇಟ್ಕೊಂಡು ನೀನೆ. ಬೇಡಪ್ಪ, ಬೇಡವಾ? ನಾನೇ ಬಿಡಿಸಿದ. ಇವನಲ್ಲ ಅಲ್ವೇ ಇವನು? ಅಲ್ವೇ ಅಲ್ಲ. ಆಗಿದ್ರೆ ಇವ ಹೌದಾ? ಹುಬ್ಬಲ್ಲ. ಇವ ಎಂತಹ ಮಾತುಗಾರ. ಇವನ ಬಾಯಿಗೆ ಒಂದು ವಿಷಯ ಬಿದ್ರೆ ಬೇರೆ ಮಾಧ್ಯಮ ಬೇಕು ಅಂತ ಇಲ್ಲ. ಕೆಲವೊಮ್ಮೆ ಅವನೇ ಆಡಿ ಅವನೇ ಸಮಸ್ಯೆಯಲ್ಲಿ ಸಿಲುಕಿಕೊಳ್ಳುತ್ತಾನೆ.
ಅವ ಯಾರು ಬರಲೆಯಾ? ಇವನೇ. ಯಾರು ನೋಡು? ಇವನೇ ಹೌದಾ? ಆಯ್ತಾಯ್ತು, ಇವನಾದ್ರೆ ಇವನೇ ನೋಡು. ಆದ್ರೆ ಒಂದು, ಇನ್ನು ಮೀಸೆಗೆ ಕೈ ಹಿಡಿದು ನೋಡ್ಬೇಕು. ನಾನು ಮೀಸೆ ಬಿಡಿಸಿದ್ದೇನೆ. ಆದಿತ್ತು, ಮೀಸೆ ಕೈ ಹಿಡಿದು ನೋಡ್ತೇನೆ. ನೋಡು. ನಮ್ಮೂರಿನವ್ರ ಹಾಗೆ ಕಾಣುದಿಲ್ಲ. ಕೂದಲು ನೋಡು. ಕೂದಲು ಗಂಗೂರು. ಹೌದು, ಬೇಡ ಕಣ್ಣ ನೋಡಿ. ಕಣ್ಣು ಅಲ್ವಾ? ಕಾಣುವಾಗ ಕೈ ಮಾತ್ರ ಹಾಗೆ ಉಂಟು. ಚಿತ್ರಲೇಖ ಕಾಣುವಾಗ ಪಾಪದವರೆಗೆ ಕಾಣ್ತಾ ಇದ್ದಾರೆ. ಹೌದಪ್ಪದ ಹಾಗೆ ಹೆಚ್ಚಿನ ಪಾಪದವ್ರು ಗೊತ್ತೇ ಆಗುದಿಲ್ಲ. ಮುಂದೇನು ಯಾರಿಗೆ ಗೊತ್ತಿಲ್ಲ. ಹಾಗಾಗಿ ಇವರಂತೂ ಅಲ್ವೇ ಮೀಸೆ ಕೈ ಹಿಡಿದ್ರು ಅವರಲ್ಲ. ಕಣ್ಣಲ್ಲ, ಉಪ್ಪಲ್ಲ, ಅಯ್ಯೋ ಅಲ್ವೇ ಅಲ್ಲ. ಎಂತದೆ ಇವರಲ್ಲ. ಆಯ್ತಾ, ಮುಗೀತಾ? ನಿನ್ನಲ್ಲಿ ಆಗುದಿಲ್ಲ ಅಂತ ಹೇಳಿಬಿಡ್ಬೇಕಪ್ಪ ನೀನು. ಆಗದಿದ್ರೆ ನಾನು. ಹಾಗಿದ್ರೆ ಇವರೇ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದೆ. ನೋಡೋಣ, ಊಹಿಸಿ ಯಾರು ಅಂತ. ಯಾರಿರಬಹುದು? ಯಾರಿವನು? ನೋಡಿ, ಯಾರೇ ನೋಡಿ, ಅದಾದೀತು ಅಂತ. ಅಲ್ಲ, ಒಂದು ವೇಳೆ ನಾನು ಇವನನ್ನೇ ಹೌದಂತಾದ್ರೆ, ಇವನನ್ನೇ ನಾನು ಮದುವೆ ಆದ್ರೆ, ನಾವಿಬ್ರು ನಡ್ಕೊಂಡು ಹೋದ್ರೆ ಜೋಡಿ ಹೇಗೆ ಕಾಣ್ತದೆ? ಹೇಗೆ? ಎಷ್ಟು ನೀನ್ ಚಿತ್ರ ಬಿಡಿಸಿದ್ದು ಈಗ ಇವ್ ಅಮ್ಮ ಮಗನ ಹಾಗೆ ಕಾಣ್ತದ? ಯಾರಿಗೂ ಊರಿಗೆ ಏನಿಲ್ವೇನು, ಅಷ್ಟೇ ಇರುವುದು. ಅದೇ ಹೇಳಿದ್ ಇವನಲ್ವೇ ಅಲ್ವಾ? ಇದು ನೋಡು ಮಾತ್ರ ಇದರಲ್ಲಿ ಪ್ರಾಯ ಅದು ಗೊತ್ತಾಗುದಿಲ್ಲ ಅಲ್ವಾ? ಅದನ್ನು ಮಾತ್ರ ಅಲ್ಲ, ಕುಮಾರನ ಹಾಗೆ ಕಾಣ್ತಾನೆ ಅಂತ. ಅದಕ್ಕೆ ಬಿಡಿಸಿದಲ್ಲ ನಾನು. ಹೌದೌದು, ಇವನಲ್ಲ. ಅವನಲ್ವಾ? ಅಲ್ಲ, ನಿನ್ನಿಂದ ಆಗುದಿಲ್ಲ ನನಗೆ ಆಗುದಿಲ್ಲ, ನಿನ್ನಿಂದ ಆಗುದಿಲ್ಲ. ಎನ್ನೊಲವಿನ ಜಾಣೆ ಪ್ರಮದೇ ನಿನ್ನ ಹೃಲ್ಮನ ಮೋದಿಪ ಚಿತ್ರವೊಂದಿಹುದೇ, ನಿನ್ನ ಹೃನ್ಮನ ಮೆಚ್ಚುವ ಚಿತ್ರವೊಂದಿಹುದೇ, 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 ಇನ್ನುಳಿದಿಹುದೊಂದೇ ಸಲ್ಲುತ್ತೆ